ಆಲೋಚನೆ ಬರು ಯಾರು ಮಾತ್ರ ಸುತನವಾಗಿ ನೆಲೆಗೊಂಡಿಲ್ಲ ಪ್ರಶ್ನೆ ಬಂತು ಕಾರಣ ಇಡೀ ಹಸ್ತಿನಾವತಿಯ ಕೂಡು ಕಟ್ಟು ನಿನ್ನನ್ನು ಸೂತನವಾಗಿ ಬಂದ ಲೆತ್ತೊಂದುಂಡು ದಾಯಿಗಾದ ಲೆತ್ತೊಂದುಂಡು ನಿನ್ನ ಜೀವನ ಈ ನಡಪದ ಸಾಧಿಸುವನಾಗ ಒಂಜಾತು ವ್ಯತ್ಯಾಸಲು ತೋಜೊಂದಿಲ್ಲ ಅಂದದ ದಾಯ ಆ ವ್ಯತ್ಯಾಸಲು ತೋಜೊಂದಿಲ್ಲ ನಿನ್ನನ್ನು ನೀ ಪ್ರಶ್ನೆವಂತನು ಕಾರಣ ಅಂತರನ್ನು ಸೂತನವಾಗಿ ಪಂಡಿದ ಅರ್ಜುನ ಲೆತ್ತೊಂದಿಲ್ಲ ಅಂದರಾಗ ಅರ್ಜುನಗ ನಿನ್ನ ಮಿತ್ತು ಪಗೆ ಉಂಟ ಆ ಪಗೆದಾಯ್ತ ಅರ್ಜುನದು ಪಗೆ ಬರ್ರ ಅರ್ಜುನಗಳ ಕರ್ಣಗಳ ಜಾಗದ ತಕರಾರು ಉಂಟ ಖಂಡಿತವಾದ ಅಂಚಿನ ಜಾತಿಯ ತಕರಾರು ನಿಕ್ಕಿಲ ಇಜ್ಜಿ ಅಂಚದುನಗ ಅರ್ಜುನಗ ಕರ್ಣನ ಮಿತ್ತು ದಾಲ ಪಗೆ ಬಿಟ್ಟರೆ ದಾಲ ಕಾರಣನೇ ಇಜ್ಜಿ ಕರ್ಣನ ಮಿತ್ತು ಪಗೆ ಬಿಟ್ಟು ನಾ ಪಂಡಿದ ಪ್ರಶ್ನೆ ಬರಲ್ಲ ಯಾರು ಪಟ್ಟಿ ಏಬಾಗ್ಲ ಪಗೆ ಮಾಡಿ ಆಯನ ಸಾಧ್ಯನೇ ಇಜ್ಜಿ ಅಂಚದುನಗ ದ್ರೋಣಾಚಾರ್ಯನೊಟ್ಟಿಗೆ ಗುರುತರ ಡಿಪ್ಪುನ ಕಾಲ ಎನ್ನ ಸರಿಸಮಾಯಿನ ಬಿಲ್ಲಾಡು ಅಶ್ವತ್ಥಾಮೆ ಪಂಡಿನ ಈ ಅರ್ಜುನೆ ಅಂಡ ಅಶ್ವತ್ಥಾಮನ ಪಗೆ ಮಾಡಿ ಪಂಡಿದ ಅರ್ಜುನ ಏಪಾನಗರ ಪಂಚನ ಇಜ್ಜಿ ಕರ್ಣ ಅಪಗಾಂಡ ಕರ್ಣನ ದಾಯಿಗ ನೀ ಪಗೆ ಮಾಡಿ ಪನ್ನೊಂದು ಅರ್ಜುನೆ ಅತ್ತನ ತಂದೆದಾಯಿ ಅರ್ಜುನನ ಪಗೆಮಾನಿ ಪನ್ನೊಂದು ದಾಯಿ ಸೂತ ನಮಗೆ ಪನ್ನೊಂದು ಇಡೀ ಕೂಡು ಕಟ್ಟು ನಿನ್ನ ಎತ್ತನೊಂದು ನಿನ್ನನೇ ಈ ಪ್ರಶ್ನೆ ಮಾಡ್ತು ಕರ್ಣ ಕೌರವನ ಪುಟ್ಟ ಸೇರೊಂಡ ಅದನ್ನಿಯಾದ ಮೇಲೆ ಒಂದಲ್ಲ ಪಂಪ ಯಾನ ಧರ್ಮಿಷ್ಠೆ ಈ ಓಡ ಧರ್ಮ ಬಂದ ಕರ್ಣ ನಿನ್ನನ್ನು ಈ ಪ್ರಶ್ನೆವಂತದಕ್ಕೆ ನಟ ಎಂಗಿನ ನಿಕ್ಕಿಲ ಪಗೆ ಬಿಟ್ಟರೆ ಓದು ಸಾಧ್ಯತೆ ಇದ್ದರೆ ನಿನ್ನನ್ನು ಸುರುಕುತು ಇನ್ನೆ ಅವು ದ್ರೋಣಾಚಾರ್ಯನ ಗುರುಕುಲಾಟ್ಟು ಅವಳು ಎಂಗಿನ ನಿಕ್ಕಿಲ ಪಗೆ ಬಿಟ್ಟರೆ ಒವೇ ಸನ್ನಿವೇಶನ ಎಂದು ರಾತ್ರಿ ಬೊಕ್ಕ ಎಂದು ಕನ್ನೆ ಎದುರು ಸೀರೆ ದಿಕ್ಕಿನೇ ಇಚ್ಚಿ ಅಂಚೆ ದುಮುಪನ್ನಕ ಜೀವನದ ಸಾಧಿ ತರೆತೊಂದು ಪೋಯಿನ ನಮ್ಮ ಅಂಚೆ ತೋನಕ ಬೊಕ್ಕ ತೋನಕ ಈ ಎಂಕೆ ಎದುರಾಯಿನೆ ಬಿಲ್ವಮಂಗಲದ ಪರೀಕ್ಷಾ ರಂಗಡಿ ಕುರು ಪಾಂಡವರಿಗಾದ ತಯಾರಾಯಿನ ಪರೀಕ್ಷಾ ರಂಗವು ಅವು ಲಡೈನ ಕೂಟ ಅರ್ಥ ಅತ್ತೆ ಅಂಚಿನ ನೆಟ್ಟು ಲಡೈ ಮಾಡ್ತಾರೆ ಈ ಮತ್ತ ಈ ಕೊರ್ನೆ ಅರ್ಜುನಗೆ ರಂಗೋದು ಆಹ್ವಾನ ಕೊರ್ನೆ ಅವರು ಇತ್ತಿನ ಪರೀಕ್ಷಾ ರಂಗಡಿ ದಾಯಿಗಾದ ಈ ದ್ವಂದ್ವಗ ಆಹ್ವಾನ ಕೊರೇನ ಎಂದು ಗೊತ್ತಿದ್ದಿ ಅವರು ಅರ್ಜುನ ನಿನ್ನ ಜಾತಿಯ ಬಗ್ಗೆ ಪ್ರಶ್ನೆ ಮಾಡ್ತೇನ ಅರ್ಜುನ ಪ್ರಶ್ನೆ ಮಾಡ್ತಿದ್ದೆ ಕರ್ಣ ಅವರು ಪ್ರಶ್ನೆ ಮಾಡ್ತೇನೆ ಕೃಪಾಚಾರ್ಯ ನಿನ್ನ ಕುಲವು ಪಂಡಲಿ ಕೇಳಿವೆ ಅದನಾಗ ಅತಿರತೆಗೆ ದುಂಬ ಬರ್ತದೆ ಎನ್ನ ಬಗ್ಗೆ ಪಂಡಿತ ಕಂಡು ಅದನಾಗ ಸೂತನ ಬಗ್ಗೆ ದ್ವಂದ್ವ ಮಲ್ಪೊಲಿಯ ಪಂಡಿನ ಪ್ರಶ್ನೆ ಎದುರಾಡಿ ಅದನಾಗ ಕೌರವೆ ದುಂಬು ಬಂದೆ ಈಗ ಅಂಗರಾಜ್ಯದ ಪಟ್ಟಾಭಿಷೇಕ ಮಂತ್ರಿ ಈಗ ಅಂಗರಾಜ್ಯನು ಬರಲಿ ಅದನ್ನ ಈ ಅಂಗರಾಜ್ಯ ಆದ್ರೆ ಬೆಳೆಯುವುದು ಭತ್ತ ಓದೋದು ಅಪ್ಪಡ ಅವರು ಮಾತ್ರ ಅರ್ಜುನನ ಬಗೆ ಮಾಡಿ ಅದು ಬಗೆ ಸಾಧಿಸುವುದು ಈ ಭತ್ತ ಕರ್ಣ ಲೋಕಡಿ ಒಂದು ಎಡ್ಡೆ ಆಪೆ ಬಂದಾಗ ಅವ್ರು ಕರ್ನಾಗ ಆಪುಜಿ ಒಂದು ಎಡ್ಡೆ ಆವೊಂದೊಂದೆಲ್ಲ ಅವಳು ಆ ಪೇರು ಕುದಿ ಕುಂತಲೇಕ ಕನ್ನೆ ಎದುರು ಬರೋರು ಇತ್ತೆ ಅಂಚಿನ ಈ ಅಂಗರಾಜ್ಯ ದಿಕ್ಕಿಂದ ದುಂಬು ಇದಾಯ್ತ ಮಾಡ್ತಾ ಅಂಜದು ನಾಗ ಇನಿ ಈ ಕುರುಕ್ಷೇತ್ರದ ಲಡೈನ ಕೂಟಡೆ ಕರ್ಣೆ ಅರ್ಜುನಗೆ ಎದುರಾಯಿನ ಅತ್ತಿ ನೆಕ್ಕು ದುಂಬುಲ ಸುಮಾರು ಸಲ ಏನಕ್ಕೆ ಎದುರಾತ ಇದನ್ನು ಅವಳವರು ಯಾರು ಸೋಪವನ್ನೇ ಬರ್ತೆ ಒಂಜಿ ತೈ ಪಟ್ಟನಾಥ ಚೆಗುನ ಜಾಸ್ತಿಗೆ ಅಂಚನೆ ಈಗ ಓಲು ಕಟ್ಟದೇನ ಪಿರ ಚೆಗುಲೊಂದು ಕತ್ತ ಅರ್ಜುನನ ನಿಂತಿದ ನಿನ್ನ ಬಗೆ ಬೊಕ್ಕಲ ಜಾಸ್ತಿಯನ್ನೇ ಕೊಂಡು ಅಂತಕ ಅಂಜದುನ್ನಾಗ ಬೊಕ್ಕಲ ದುಂಬುಪಾಯ ಬುಗಲ ದುಂಬುಪಾಯ
ಕುರುಕ್ಷೇತ್ರದ ಲಡಾಯಿಗೆ ಬರ್ತಾ ಸುರುತ 10 ದಿನ ನಿನ್ನ ಸುಲಿಗೆ ಇಚ್ಛನೆ ಕರ್ಣೆ ಊರಲೆ ನಾಟಕ ಸುರುತ 10 ದಿನ ಈ ಬರ್ತಿಜ ಒಕ್ಕಲ 7 ದಿನ ಕರ್ಣೆ ಇತ್ತೇನಲ್ಲ ಆ ಎಂಕೆ ತಿಳಿದಿದ್ದೀನಿ ಅವಳವಳಿ ನನ್ನ ಸೋಪವನ್ನೇ ಪೋಯೆ ಆಚೆದಾನೆ ಇನಿ ಮಧ್ಯಾಹ್ನದಾತು ಕೊಟ್ಟುಗು ಶಿಬಿರದ ಬರ್ಪಣೆಯನ್ನು ಕೊಟ್ಟು ನನ್ನ ಸೋಪಾದ ಕಡಪದೆ ಕೊಡೆದಾದ ಕೊಟ್ಟು ನಕುಲಿ ನಿನ್ನ ಸೋಪಾದ ಕಡಪದೆ ಉತ್ತರ ಕ್ರೋಧನ ಕಾರಣ ಮೂಜಿ ಶಕ್ತಿ ಕರ್ಣನ ಅರ್ಜುನೆ ಸೋಪಾದೆ ಇಂಚೆ ಪೂರ ಇಟ್ಕೊಂಡಾಗ ಬೊಕ್ಕಲ ಪಣ್ಣೊಂದಿಲ್ಲಗೆ ಯಾರು ಪಾಂಡವರ ಇವರ ತಲೆ ಕಟ್ಟದು ಬರ್ಪೆ ಪಣ್ಣದು ದುರ್ಯೋಧನ ಪಣ್ಣೊಂದಿಲ್ಲಗೆ ಇದು ವಾದಗಿರಿ ಪಣ್ಣೊಂದಿಲ್ಲ ಅರ್ಜುನನು ಸೋಪವೆ ಪಣ್ಣೊಂದು ಈ ಪಣ್ಣೊಂದಿಲ್ಲ ತಾಪು ಈ ಕಾರಣ ಅಂಜದುನಾಗ ಕನ್ನಡ ಶೂರತ್ವ ಇಚ್ಛ ಕನ್ನಡ ಧೈರ್ಯ ಇಚ್ಛ ಪಣ್ಣದ ಪ್ರಶ್ನೆ ಬರು ಅರ್ಜುನೆ ಕನ್ನಡ ಶೂರತ್ವ ಇಚ್ಛಿಂದ ಪಡೆಯಲು ಸಾಧ್ಯನೇ ಇದೆ ಈಗ 2-3 ನೆಟ್ಟು ಗೆಲ್ಲಿದಾಗೆ ಅವು ಭಾನುಮತಿ ಸ್ವಯಂವರ ಆದಿಪ್ಪು ಅದರ ಸ್ವರ್ಣಯಾಗದ ಸಮಯದ ಆದಿಪ್ಪು ಅಂಡ ಅವಳು ಅರ್ಜುನ ಏಪಾಗಳಲ್ಲಿ ಎದುರು ತಿಕ್ಕಿದೆ ಅರ್ಜುನನಿಗೆ ಇಚ್ಛಾನೆ ಅವನಿಗೆ ಪ್ರತಿಸ್ಪರ್ಧಿ ಅರ್ಜುನ ಆದಿ ಇಚ್ಛಾನೆ ಅಂಚನಿಗೆ ಧೈರ್ಯ ಇತ್ತು ನಕಲ ಆಟ ಶಕುನಿ ನಡುಕುಲಟ್ಟು ಶಕುನಿ ನಡುಕು ಅನಂತನೇ ಜುಗರಿದ ಕಲಾಪಾಡಿದ್ದಾರೆ ಈಗ ಯುದ್ಧದ ಆಹ್ವಾನ ಕೊಟ್ಟವರು ಯುದ್ಧದ ಆಹ್ವಾನ ಕೊಡ್ತಾರೆ ಜುಗರಿದ ಕಲಾಪಾಡಿಯರು ಒಕ್ಕಲ ಮಾತಾಡಿದ ಮಧ್ಯೆಗಳ ಮಂತ್ರಗೆ ಎಂಕ ಅರ್ಜುನನ್ ತೋಜದು ಕೊರ್ಲೆ ಅರ್ಜುನ ಡೆಂಗದಿ ಸಿಕ್ಕುತ್ತದೆ ಕಾರಣ ನಿನ್ನ ಎದುರು ಉಂಟುದೆ ಅಂಕಲ ಲಡಾಯಿಗೆ ಎದುರಾದನಿಗೆ ಉಂಟುದೆ ಕಾರಣ ನಿನ್ನ ಜೀವನ ವೈಫಲ್ಯ ಇದೆಯಲ್ಲ ಆತರ ಕೊಡು ನಿನ್ನ ನಾಯಕ ಉಂಟ ಜಗ್ಗುದುಕ ಅರ್ಜುನ ಅರ್ಜುನ ತೂತ ನಮಗೆ ಪಂಡನಾದ ಅಥವಾ ತೂತತ್ವ ಪಂಡನಾದ ನಿಕ್ಕತೇರಿವ ಅದೇ ತುಕ ತೂತತ್ವ ಪಂಡ ಸಾರಥಿ ಪಂಪನ ಅನುಂಜಿ ಅರ್ಥಲ ಉಂಡು ಈ ತೂತ ನಮಗೆ ಪಂಡು ಕಿತ್ತ ಶಬ್ದ ಲೆಪ್ಪುನನ ಅತ್ತತ ಖಂಡಿತವಾಗಲ ಆಗ್ತದೆ ಯಾನು ಸೂತ ನಮಗೆ ಪಂಡ ಲಾಯ ಪಂಡ ಈ ಸೂತ ನಮಗೆ ನಾ ಪಂಪಿನ ಅನುಮಾನ ಬರ್ತುನ ಪಂಡದು ಯಾನಿಗೇನೆ ಕರ್ಣ ಅಪಗಂಡ ತೂತತ್ವ ಪಂಪನ ತೂತ ಪಂಪನವು ಕೇವಲ ಒಂದು ವಿಜ್ಞಾವಾಚಕವಾದ ಈ ಪನೊಂದುಲ್ಲ ಅಪಗಂಡ ನಿನ್ನ ಜಾತಿ ಓವು ಪಂದು ನಿಂದ ಸವಾಲ ಮಾಡಿ ನಾಡ ನೆರಳ ಉತ್ತರ ತೆಗುವ ಗಾಯ ಪಂಡ ರಕ್ಕಸ ರಾಶಿ ವೃಷಪರ್ವನ ಮಗದ ಪರ್ಮಿಷನ್ ಮುಖಾಂತರ ಉದಿತ ಬತ್ತಿನ ಚಂದ್ರವಂಶ ಇನಿ ಕಾಲದ ಆ ಚಂದ್ರವಂಶದ ಘನತೆ ಒಡಮುಟ್ಟೆ ಎತ್ತುದನ್ನು ತಿಳಿವಾಗಿದೆ ಅಂದ ಕಾರಣ ಅವರು ಕ್ಷೇತ್ರದ ನ್ಯಾಯ ಬರ್ಕೊಂಡು ಆಯ್ತ ಚರ್ಚೆ ಮಂತೊಂದು ಕೂಡ ನನಾತ ನಮ್ಮ ಚರ್ಚೆ ಮಂತೊಂದೇ ಕೂಡ ಹಾಕೊಂಡು ಅವೇ ಆ ಚಂದ್ರವಂಶದ ಬಗ್ಗೆ ಇನಿ ಏರ್ಡಾಂಡಲ್ಲ ಕೇಂಡ ನಿನ್ನ ಅಮ್ಮೇರಿ ಏರ್ ಮಂಡ ಕೇಂದ್ರನಾಂಡ ಯಾಂದಾಯಿ ಅಮ್ಮಿಂಜನೆ ಮುಟ್ಟರ ಚಂದ್ರವಂಶನ ಅಡೆಮುಟ್ಟ ಈ ಚಂದ್ರವಂಶದ ಕಥೆ ಎತ್ತುದಲ್ಲಿ ಅಪಗಂಡ ಜಾತಿ ಪಂಪು ನಾವು ಒಂಜಿ ಆಯಾಯ ಮಂಪುನ ಕೆಲಸಗಾರಿಗಳಿತ್ತು ಅವನೇ ಪುಟ್ಟವಾದಿಪೂರ್ಣ ಪಂಪು ನಾವು ಈ ತೆರೆಯೋಡು ವರಿ ಪ್ರಾಣಿ ಕ್ಷತ್ರಿಯ ಆತಿನ ಉದಾಹರಣೆ ಎಲ್ಲ ಉಂಟು ಕ್ಷತ್ರಿಯ ಪ್ರಾಣಿ ಆತಿನ ಉದಾಹರಣೆ ಎಲ್ಲ ಉಂಟು ಅಪಗಂಡ ನಿಕ್ಲಿಗೆ ನಿಂದ್ಯಾವಾಚಕವಾದ ಉಪಯೋಗನ ಪರ ಈ ಜಾತಿ ಪಂಪುನವು ದಿಕ್ಕದಲ್ಲಿ ಅರ್ಜುನ ಜಾತಿ ಪಂಪುನು ಓಲುಂಡಯ್ಯ ಜಾತಿ ಪಂಪುನವು ಒಂದು ಕೂಡು ಕಟ್ಟದ ಸೀಮಿತವಾದ ಇಪ್ಪಡೆ ಅಥವಾ ಒಂದು ನೇತೃತ್ವ ಕೂಡ ಇಪ್ಪಡೆ ವಿನಃ ನಿಂದ್ಯಾವಾಚಕವಾದ ಪರಬಲ್ಲಿ ಅಂಚಾದ ಪನೊಂದಲೆ ಅರ್ಜುನ ಈ ಸೂತನಮಗೆ ಪಂಪುನೇನು ಬೊಟ್ಟು ಬುಡ್ಲ ಈ ದುಂಬು ಭತ್ತ ನಿತ್ಯ ನಡ ಪಗೆದಾದ ಪಂಡದು ಅರ್ಜುನ ಈ ಪಗೆ ಪಂಪುನಿತ ಅರ್ಥದಾದ ಪಂಡು ಒಂಜಿ ನಿನ್ನ ಕ್ಷೇತ್ರ ಸಮಾನವಾದ ಕ್ಷೇತ್ರ ಯಾನ್ ಬೆನೋ ನಿತ್ಯ ನಾಂಡ ಪಗೆಯಿಂದ ಅಪುಜಿ ಆ ದ್ವಂದ್ವ ಅಪಗಂಡ ನಮ್ಮ ಪಗೆ ಪಂಪು ನಾವು ಆರೋಗ್ಯ ಬಾಣವ ಆಯ್ನವು ಈ ಕುಲ್ಲಿನ ಮಾಡುದಡಿಗೆ ಯಾನು ಕೊಲ್ಲುದಿದ್ದೇನ ಈ ಕುಲ್ಲಿನ ಮಾಡುದಡಿಲ್ಲ ಯಾನು ಕೊಲ್ಲುದೆ ಈ ಮುಟ್ಟಿನ ನೀರ್ನ ಯಾನು ಮುಟ್ಟುದೆ ಅಪಗಂಡ ಪಗೆಯಿಂದ ಹಾಕೊಂಡ ಬಂದ್ರೆ ಅವು ದ್ವಂದ್ವ ಕೆಲವು ಬಂದ್ಪೇರು ನಮ್ಮ ಊರಲ್ಲಿ ಪಗೆ ಕಾರಲ್ಲಿ ನಮ್ಮ ಸಮಾಜ ಪಗೆಯಿಂದ ಬಂದು ನಾವು ಇತ್ತು ನಾಂಡಲ ಓಲಾಂಡಲ ಹೋದು ನಮ್ಮ ಕೂಟ ಅಲ್ಪ ಎಡ್ಡಡಿ ಕೊಡು ಬಂಡದು ಅಂಡ ಅವು ಅಕ್ಲ ಪಾತ್ರೆಗೆ ಮಾತ್ರ ಸೀಮಿತ ಆಗಿಕೊಂಡು
ಅಂಚಾದ ಪಣములే ಅರ್ಜುನ ಪಗೆ ಪಾಂಪುನವು ನಿನ್ನಡ ನಿನ್ನ ಕ್ಷೇತ್ರ ಸಮಾನವಾಯಿನ ಒಂಜಿ ದ್ವಂದ್ವ ಅಂತ ಪಂಡದು ಎನ್ಯೋಡು ದುಂಬು ಪಂಡ ಪರೀಕ್ಷಾರಂಗದ ಬತ್ತ ಅಲ್ಪ ಎದುರುಂಗೆ ಅಲ್ಪ ಕಡೆಕೊರಿಯ ಪಂಡಿದ್ರೆ ಒಂಜಿ ಸಂಗೀತ ವಿದ್ವಾಂಸಕರನ್ನ ಒಂಜಿ ಸ್ಪರ್ಧೆ ನಡತೋಗಿಪ್ಪುಡು ಅಲ್ಪ ಪ್ರತಿಯೊಂದು ಸಂಗೀತಗಾರಿ ಅಗ್ಲಗ್ನ ಮಟ್ಟದ ಸಂಗೀತ ಪನೋದು ಇತ್ತೆಂದ ಅಂಡ ಸಬಿಟಿತ್ತು ನಾಯಿ ಒರಿ ಲಕ್ಕದುಂಟುದು ಈ ಮಟ್ಟದ ಯಾನ ಪದ್ಯ ಪನ್ವೆ ಬಂದು ಪಂಡೆಂದ ಅಂಡ ಅಪರಾಧ ಅಪ್ಪನ ಅರ್ಜುನ ಕರ್ಣ ಅವಳಿಂದ ಸ್ಪರ್ಧೆ ಅಷ್ಟೇ ಅವೇ ಪನ್ನೆ ಅವಳು ಪರೀಕ್ಷಾ ರಂಗ ದ್ರೋಣಾಚಾರ್ಯನ ಗುರುಕುಲದ ಕಲ್ತು ಬರ್ತಿನ ಗುರು ಪಾಂಡವರಿ ಏತ್ ಕಲ್ತದೇರೆಂದು ಕಂಡ ಅಕ್ಕಿನ ಚಾತುರ್ಗುಣ ತೋಜೆ ಇತ್ತಿನ ಕಲಾ ಅವು ಪರೀಕ್ಷಾ ರಂಗ ಅವಳು ಸ್ಪರ್ಧೆ ಇದ್ದೇನೆ ಕರ್ಣ ಸರಿಯಾದ ಅರ್ಜುನ ಅಲ್ಪ ನಿಗಲಿತು ಸೋದೆಯನ್ನ ಚಾತುರ್ಕುಲೇನ ಮಾತಾ ಸೊಜಾವುದು ಬತ್ತೆ ಅಪಗನ್ನ ಆ ಚಾತುರ್ಕು ಸೋದೆಯನ್ನ ಕಡೆತ ಕೊಟ್ಟುಗು ಯಾನ ಲಕ್ಕದುಂಕ್ಯ ನಿನ್ನ ಎದುರು ಬತ್ತೆ ಅಪ ಈದಾದ ಮಂತ ಈದ ಲಕ್ಕದುಂಕ್ಯ ಈ ದ್ವಂದ್ವ ನಾಡ ಈದಾಯ ಲಕ್ಕದುಂಕ್ಯ ಅಲ್ಪ ಅವು ತಪ್ಪತ್ತ ನಿನ್ನ ದ್ವಂದ್ವ ನಾಡಗ ಅರ್ಜುನಿದಾಯಿ ಲಕ್ಕದುಂಕ್ಯ ಪ್ರಶ್ನೆ ಪಾಡೋದಲ್ಲ ಕಾರಣ ಈ ವೈದ್ಯ ಚಾತುರ್ಗುಣ ತೋಜಾವ ಪಂಡ ಅವು ಬೆಲ್ಲುತ್ತೇಳು ಮಾತ್ರ ಪಂಚ ಪಾಂಡವರಿಗೆ ಬೆಲ್ಲುತ್ತೇಳು ಏದು ಚಾತುರ್ಗುಣ ತೋಜಾವೆ ಪಂಡ ಅವು ಅರ್ಜುನೇ ಮಾತ್ರ ಅವರು ನಾನು ಭೀಮನ ಕಡಕರ ಆಪಿದಿಜಿ ಧರ್ಮರಾಯಿ ನಿನ್ನೆ ಎದುರು ಅಂತೇನೆ ಆಪಿದಿಜಿ ಈಗ ಸರಿ ಸಮಾನವಾದ ಬೆಲ್ಲುವಿದ್ದ ಚಾತುರ್ಗುಣ ತೋಜಾವೆ ಅಂತೇನ ನಿನ್ನೆ ಎದುರು ಅರ್ಜುನನೇ ಬರೋಡಿದ್ದೇನೆ ಕಾರಣ ಅವೇ ಒಂಜಿ ಗಾನ ವೈಭವ ಆಪುನು ನಿಂತು ಅಲ್ಪ ಒರಿಯನ ಮಟ್ಟದ ಬುಕ್ಕರಿ ನಿಂತು ಎಪ್ಪೈನ ಮಾತಾಡ್ತಾ ಅಲ್ಪ ಸ್ಪರ್ಧೆ ಬರ್ಪುನ ಅಂಚ ಬೊಕ್ಕ ದುಮ್ಮು ಬತ್ತ ಒಂಜಿ ಈ ಪಂಡ ನಿನ್ನ ಸಾಮರ್ಥ್ಯದಾದ ಒಂದು ಸಾಹಸ ನಿನ್ನ ದಾದ ಪಂಡದೆ ಅರ್ಜುನ ಒಂಜಿ ಕಾಲಡು ರಾಜಸೂಯ ಮಕ್ಕಳು ಪಂಡದ ಎಲ್ಲ ಗೌರವೇ ತೀರ್ಮಾನ ಮತ್ತೆ ಅಂಡ ಹಿರಿಯಕಲ್ನ ತೀರ್ಮಾನದ ಪ್ರಕಾರ ಒಂಜಿ ಕುಟುಂಬ ರಾಜಸೂಯ ಯಾಗ ನಟ್ಟು ಮಲ್ಪರ ಹಾಕುಜಿ ಅಂಚಾದು ಗೌರವೇ ಸೊಣ್ಣಯಾಗ ಮಕ್ಕಳ ತೀರ್ಮಾನ ತಗೊಂಡೆ ಆ ಸ್ವರ್ಣ ಯಾಗಡು ಇಡೀ ಭೂಮಂಡಲವನ್ನು ಸುತ್ತುದು ಒರಿಯ ವಿದ್ವಿಜಯ ಸಾಧಿಸುವ ಒಂದು ಈ ಹತ್ತಿನಾವತಿದ ಭಂಡಾರಾಂಗಿಂಜಾದೆ ಈ ಕೂದಿಪಯ ದಯಪಂಡ ಈ ಕೂದಿದ್ದಾಂಡೆ ಅಂಚ ಆ ಈ ಹತ್ತಿನಾವತಿದ ಭಂಡಾರಾಂಗಿಂಜಾದೆ ಒಂಚಿಕಾಲಡು ಪಾಂಡ ಚಕ್ರವರ್ತಿಗಳು ಇತ್ತೆದನ್ನ ಅಂಡ ಅವೆದ್ದು ಪಕ್ಕ ಈ ಹತ್ತಿನಾವತಿದ ಭಂಡಾರಾಂಗಿಂಜಾದಿನ ಬುಗಾಟೆ ಈ ಕರ್ನಾಟಕ ಪಕ್ಕ ಬಂಡ ಈ ಉತ್ತರ ಗೋಪುರ ನಾಡು ದಾದ ಮತ್ತ ಬಂಡಿದೆ ಉತ್ತರ ಗೋಪುರಾಣ ದಂಡ ಅಂಕೋಡು ಈ ನಿದ್ರೆ ಬರ್ಪುನ ಬಗರಿ ಕುಡಿಯ ನಾಂಡ ನಿದ್ರೆ ಮನ್ಪಂತೆ ದಾನ ಮನ್ಪುನ ಬನ್ನೆ ಕರ್ಣ ಉತ್ತರ ಗೋಕರ್ಣ ಕಾಡುಂಡ ಕೃಪಾಚಾರ್ಯ ದ್ರೋಣಾಚಾರ್ಯರಿಗೆ ಮಾತ್ರ ಯಾನು ಸೋಪಾದಿದ್ದೆ ಸೋಪಾದ ಭಕ್ತ ಸಮೂಹನಾಸ್ತ್ರವನ್ನು ಬಿಡ್ತೇನೆ ಐದಾದಿನಿಗೆ ನಿದ್ರೆಗೆ ಹೋಯಾರೆ ಕಾರಣ ಇದೆ ಕೃಪಾಚಾರ್ಯ ದ್ರೋಣಾಚಾರ್ಯ ಕೆರ್ರ ಮನಸ್ಸಿದ್ದನ ಕಾರಣ ಸಮೂಹನಾಸ್ತ್ರವನ್ನು ಬಿಡಿಯ ನೆರಿಗೆ ನೆಪ್ಪುದಿ ಓನಡು ಇಪ್ಪಡ ಅರ್ಜುನ ಅವೇ ತೋ ದಂಡನೆಡೆ ಈ ಎದುರಾದ ದಿಕ್ಕಿನ ಪುಸ್ತಕ ಯಾನು ಗೊತ್ತದೆ ಸೋತುಜಿ ಇದು ಪಂಪುಜಿ ದಯಪಂಡ ಆ ಹೊರ ಸೋತೆನ್ನಾಡ ತೆಗೆದೇ ಪಂಡದ ಅರ್ಥ ಅರ್ಥದ ಅಂಚದು ಹೊರ ಕೊಂಡ ನಿಕ್ಕಲು ನಿನ್ನ ಎದುರುಕೊಳ್ಳುದು ನಾ ಕೃಷ್ಣಾಡಕೇನೆ 17 ಸರ್ತಿ ದಂಡದ ಕೋಡಿದೆ ಲಟಾಯಿ ಕೋಡಿದೆ ಬರ್ತಿನಾಯಿ ಒಕ್ಕ ಮಾತಾಡಲು ವಿಮಾನ ಮುಖಾಂತರ ಕೆಪ್ಪಾಯಿ ಅಂಚಾಂಡ ಈ ಹೊರ ಸೋತೆಯನ್ನು ಪಂಡದು ಸಾಮರ್ಥ್ಯ ಇಜ್ಜಿ ಬಂದು ಎನ್ನಡ ಇನಿಯಾನ್ ಎಚ್ಚರೋದಲ್ಲೇ ಬಾಗಿ ಇನಿ ಸಾಮಾನ್ಯವಾದ ಕರ್ಣೆ ಎತ್ತು ಏಳಾಂಡ ಬಟ್ಟೆ ಬಣ್ಣದ ಪುಗಾತೆ ಬಡಿನ ಕರ್ಣೆ ಏಕಲದಲ್ಲಿ ಕಾತು ಸದ್ಯ ಉಪದಿನ ಸುಖತೋಡಲಿನ ಕರ್ಣೆ ಗುರು ಪರಶುರಾಮ ಆಚಾರ್ಯನ ಹೊರಬರಟ ವಿಕೋದಿಪುನ ಕರ್ಣೆ ಈ ಪಂಡ ದಾದ ತಡೆಗೋಲ್ಪನ ಮಾಡಿದೆ ನಿನ್ನ ಕರೆ ನಾನು ಕಂಚಿದವ ಅರ್ಥದ ಮುರನಿ ಕಂಚಿದ ಪರವಿದ್ದು ನಾವು ದಾದಾಂಡ ಪಟ್ಟದು ಗೊತ್ತಾಂಡತ್ತ ನಿಕ್ಕೆ ಅಂಚಾದ ಪರಮಿಲ್ಲ ಅರ್ಜುನ ನಿನ್ನ ಹಾರಿಕೆದ ದೂರಿಕೆದ ಪಾತ್ರಗಳನ್ನು ಕೊಡ್ಲ ಪಗರಿ ಪತ್ತದು ಎದುರುಂಟುಲ ಕರ್ಣ ಸೋತಿನ ಕನ್ನಡ ಗೊತ್ತುಂಡು ಗೆಂದಿನ ಕನ್ನಡ ಗೊತ್ತುಂಡು ಸೋತಿನ ಗೆಂದಿನ ಕನ್ನಡ ವಿದ್ಯೆದಾದನೆ ಇತ್ತು ಗೊತ್ತುಂಡಿ ದಾಯ್ತ ಉಂಟು ಜಪ್ಪುದು
ಕರ್ಣ ಬತ್ತಲಿಗೆ ಕಟ್ಟೊಂದು ಎದುರೆದುರು ಬರುವುದಿಲ್ಲ. ಬತ್ತಲಿಗೆ ಕಟ್ಟಿನ ಯೋಗ್ಯತೆ ಆಗಲ್ಲ ನಿಂದ ಉಂಟ ಹಾಗೆ ಎನ್ನ ಪಗಲಿಗೆ ಎದುರು ಸಿಕ್ಕಿದ ಸೈಪನ ಕೆಲವರಿಗೆ ಇಂಚಲ ಇಪ್ಪುಡು ಇಂಚಿನಾಯನ ಕೈಗೆ ಸೈತಿನ ಪುಣ್ಯ ಪಂಡದ ಇಪ್ಪುಡಿಗೆ ಅಂಚದ ರಕನೈ ಕೈಗೆ ಸೈಯುಡು ಪಂಡದ ಎನ್ನಿದಿಪ್ಪೇಲಿಗೆ ಅಂಚನೆ ಈಲ ಆದಿಪ್ಪು ಕೌರವ ನಿನ್ನ ಸಹಾಯದ ತಂದು ಅಲ್ಪ ತತ್ತದು ಪೋತಿ ಅಲ್ಪ ದುಂಬೆ ಅಧರ್ಮಿ ಆದಿತ್ತೆ ನಿನ್ನ ಅಧರ್ಮಿ ಮಂತದ್ದು ಪೋತಿ ಇಂಚ ಕೆಲವೇ ಇಂಚೆ ಇಪ್ಪೇರು ಅಲ್ಪ ಬ್ರಾಹ್ಮಣರೇ ನೆನಪೇರು ಒಬ್ಬ ಬ್ರಾಹ್ಮಣರಿಗೆ ದಾನ ಕೊರೊಂದು ಯಾರು ಮಲ್ಲ ಧರ್ಮಿಷ್ಠೆ ಪನಂದು ಗೋಪೇರಿಗೆ ಅಂಚನೆ ಇಲ್ಲ ನಿಕ್ಕಿಲ ಕುದರ ಕೊಡು ಯಾನ ಧರ್ಮಿಷ್ಠೆ ಯಾನ ದಾನ ಮಂತದೆ ಪಡೆದರೆ ಅರ್ಜುನ ಓ ಪ್ರಾಣನಿಗೆ ನೆರವು ಬರೋದಿಲ್ಲ ಅಲ್ಪ ದಾನ ಮಂತುಂದುಲೆ ಪಂಡ ಯಾರು ಪ್ರಾಣನಿಗೆ ನೆರವು ಲೋಲಾಲ ಈ ದುಕಾನವಾಗಿ ದ್ರೋಣಾಚಾರ್ಯರು ಕರೆದು ಪೋಯಿನ ಪೊತ್ತಗು ಸೇನಾಧಿಪತಿ ಏರಾವಣನು ಪಂಪಿನ ಪ್ರಶ್ನೆಲ ಬತ್ತಿದ್ದೇನೆ ಅಶ್ವತ್ಥಾಮೇನೆ ನಿನ್ನ ಬುದಲ ಪಂದೇರಿಗೆ ಅನಿ ಕೇಸು ತುಯಿನೈ ಅನ ಐಕುದು ಮುಗ ಅಶ್ವತ್ಥಾಮೇನೆ ನಿಂದಿಸೈನೈ ದ್ರೋಣಾಚಾರ್ಯರನ್ನ ನಿಂದಿಸೈನೈ ಭೀಷ್ಮಾಚಾರ್ಯನ ಅರ್ಜುನರಿಗೆ ಅಶ್ವತ್ಥಾಮಂದು ನಿಂದಿಸಾದಿದ್ದರಿಂದ ಒಂದಿಗಾಲವು ಪ್ರಾಣಿಯನ್ನ ಸೌರಭ ಪಂತು ನಾವು ಮನಸ್ಸದ ಪಂಚೆಯನ್ನು ಹೊರಬಂದಿವು ಐದು ಪ್ರಾಣ ದೇಶವನ್ನು ಪಂಡಾಗುದಿ ಆಂಡಲ ಪ್ರಾಣಿಯನ್ನೇ ನಿಂದಿಸಲು ಪಂಪನವು ಸತ್ಯ ಅಲ್ಲ ಅಂಚನೆ ಯಾನ ಪನ್ನೆ ಇವೆ ಒಂಜಿ ಕಾಲೋಡು ಬ್ರಾಹ್ಮಣ ನಿಂದಿಸಬಹುದು ಪ್ರಾಣಿಯರಿಗೆ ದಾನ ಕೊಡೋದು ಬಟ್ಟೆನೇ ಕೆಲವೇ ಇಂಚ ಎಂಜಿನ ಪಂಡ ಎಂಟು ಪ್ರಶಸ್ತಿ ಬೋರ್ಡು ಪಂಡದ ಅರ್ಜಿ ಕೊರಪೇರಿಗೆ ಪ್ರಶಸ್ತಿ ಪೇರಿಗೆ ಎಂಟು ಪ್ರಶಸ್ತಿ ಸಿಕ್ಕದ ಪಂಡದ ಬಿಡ್ತಿದೆ ಬೇರೆ ಪೇರಿಗೆ ಅವೇ ಸಾಲಿಗೆ ಸೇರ್ನೈ ಬಿದ್ದು ಬೋರ್ಡು ಮಾನಾದಿಗೆ ಬೋರ್ಡು ಅರ್ಜಿನೈ ಬೊಕ್ಕತುನ ತುಯರ ಪೋಣಗ ಈ ನಿನ್ನ ಕೆಲವೊಂದು ತೆತ್ತಿದಿದ್ದಾಗೆ ಅರ್ಜುನಗೆ ಉಪಯೋಗ ಮಾಡ್ತಾ ಪಂಡದು ಅಣ್ಣ ಅವು ನಿನ್ನ ಇಚ್ಛೆಗೆ ಅವೇ ಶಕ್ತಿ ಆಯುಧ ಹೆಚ್ಚಿನ ಪಂಡ ಶಕ್ತಿ ಆಯುಧ ತೆತ್ತಿದ್ದೀತೆ ಅಂತ ಪಂತ ನಾನ್ಲ ಶಕ್ತಿ ಆಯುಧ ಉಪಯೋಗ ಮಂತನ ಹೊರತು ದಾಯನಿಕಲ ರಾಜ್ಯ ಹೊರತು ಪುಣ್ಯ ಅವೇ ಪಣ್ಯರ ಬಿದ್ದಾಡೋದಿತ್ತೆ ಗಡತ್ಕಜಗ ಅವೇನೆ ಪ್ರಯೋಗ ಮಂತಗೆ ಏನೊಂದಿಲ್ಲ ಗಡತ್ಕಜನ ದಾಯನಿಕಲೆ ಗುಡಿಯರೆ ಗಡತ್ಕಜ ದಾಯ ಯುದ್ಧಗ ಬರ್ತೆ ಸತ್ಯ ಕತ್ತಲೆದ ಕಾರಣ ರಾತ್ರಿದ ಹೊರತು ಗಡತ್ಕಜ ಯುದ್ಧಗ ಬರ್ತೆ ನೆಂಪುದಿಲ್ಲ ನಿಖನ ಕೂಟಾಡ್ತದೆ ಮಾಯಾವಿ ಸೈನ್ಯ ಬರ್ತದೆ ದೊಮ್ಮಗು ಮಾಯಾವಿ ಸೈನ್ಯ ಎದುರಿಸೋಡಾಗಿ ಗಡತ್ಕಜನೇ ಬೋಡಿದ್ದೇವೆ ಅಂಚರಾಜ ಗಡತ್ಕಜನ ಕಡಪಡಿಯ ರಕ್ತಸರಿಗೆ ಪಗೆದ ಕಾರಣ ಯುದ್ಧವಂತರ ಆಪುಜಿ ಅವನು ಇತರ ತೆರೆದಿಪ್ಪು ಅಂಚರಾಜ ಗಡತ್ಕಜನ ಕಡಪಡಿಯ ಪಣ್ಣೆ ಇದು ಮಂಗನಕಾಯಿ ಮಾಣಿಕ್ಯತೆ ಕೆಳಗೆ ಆಗಿರ್ತೇನೆ ಏಕಲವ್ಯ ಪಂಪುನಾಯಕ ಯುದ್ಧೆಗೆ ಶಿಖರಿದಾಯಿ ಆಯ ಶಬ್ದವೇದಿ ಯುದ್ಧ ಕಲ್ತಿದ್ದೆಗೆ ಆ ಶಬ್ದವೇದಿ ಯುದ್ಧ ಎಷ್ಟು ಉಪಯೋಗ ಬಂತೆ ನಾಯ್ದ ಬಾಯಿಗೆ ಉಪಯೋಗ ಬಂತೆಗೆ ಅಂಚನೆ ನಿನ್ನ ಕೈ ಇಟ್ಲ ಹಾಕ್ತೇನೆ ಮಂಗನ ಕೈ ಇಟ್ಟು ಮಾಣಿಕ್ಯ ನಾನು ಪಣ್ಣೆ ಆಯ್ತು ಅವರು ಉಪಯೋಗ ಮಾಡ್ಕೊಂಡು ಪಣ್ಣದ ನಿಕ್ಕದೆ ರೀತಿ ಅರ್ಜುನನ ಎದುರಿಸಾರಂತೆ ಕೋಡಿಗೆ ಇರ್ತೇನೆ ಅಂಚದ ಅದು ಶಕ್ತಿ ಆಯುಧ ನೀ ತಯಾರು ಮಾಡ್ತದೆ ಇದಿತ್ತ ಆಟ ಕಾಲ ಬರ್ತದೆ ಕೌರವೇ ಗಡತ್ತೇನೆ ಕೈಗೆ ಸೈಕೆ ಬಂದಿನ ಕಾರಣ ನಿಕ್ಕೆ ನಿನ್ನ ಕೆಲೆಗೆ ಒರಿಪ ಹೊಡಿತದೆ ದೋಸ್ತಿನ ಒರಿಪ ಹೊಡಿತದೆ ಅದಕ್ಕಾಗಿ ಶಕ್ತಿ ಆಯುಧನ ಉಪಯೋಗ ಅಂತ ಈ ರೀತಿ ನಾವು ಅರ್ಜುನಗಾದ ಅನ್ನ ನೆಂಪುದಿಲ್ಲ ಕಾರಣ ಅರ್ಜುನ ನಿಕ್ಕಾದ ಒವೇ ಆಯುಧನ ತಯಾರು ಮಾಡ್ತದೆ ಇದ್ದಿದೆ ಪಂಡ ಅರ್ಜುನಗ ಆಯನ ಶಕ್ತಿದ ಬಿಟ್ಟು ನಂಬಿಕೆ ಉಂಟು ನಿಕ್ಕೆ ನಿನ್ನ ಶಕ್ತಿದ ಬಿಟ್ಟು ನಂಬಿಕೆ ಇದ್ದಿ ಅಂಚದ ಆಯುಧನ ತಯಾರು ಮಾಡ್ತದೆ ಇದ್ದಿತ್ತ ಇದ್ದ ಆಯುಧ ನಿಕ್ಕ ಇದ್ದಿ ಅಂಚದ ಇದ್ದ ಪಿರಣ ದುಮ್ಮು ಬರೋದಿಲ್ಲ ಅಂಚದ ತುಯರಕೊಂಡ ಈ ಧರ್ಮಿಷ್ಠೆ ಪನ್ನೊಂದೇ ಪೋಯಿನ ಜಾಸ್ತಿ ಓಲಿ ಧರ್ಮಿಷ್ಠೆ ಓಲಿ ಇನ್ನೊಂದು ಅಂತ ಪ್ರಶ್ನೆ ಮತ್ತೊಂದೇ ಬರೋದಿಲ್ಲ ಅಂಚದು ನನ್ನ ಪರಾಕ್ರಮ ಓದೊಂದು ಪಂಡಿತನೆ ಅಂತ ಪ್ರಶ್ನೆ ಮತ್ತೆ ನನ್ನ ಚಿತ್ರಸೇನೆ ಪಂಪಿನ ಗಂಧರ್ವೇ ಕೌರವವನ್ನು ಬಂಧಿಸೈನಂಚಿನ ಕಾಲೋಡು ಈ ನಿನ್ನ ರಥ ಪೋಯಿನ ಕಾಲೋಡು ಈ ನಿನ್ನ ರಥಗಳಾಗಿದ್ದು ವಿಕರ್ಣನ ರಥಗಳಾಗಿದ್ದು ಬಂದಿನಾಯಿ ದುಲನಿಗೆ ನೆಂಪಿಪ್ಪು ಅವೇ ಕೌರವನು ಬೊಕ್ಕ ಬದುಕಾಯಿನಾಯಿ ಅರ್ಜುನೆ ಏನಾಯಿ ನೆಂಪುದಿಲ್ಲ ಅಂಜನೆ ತುನೆ ಪೋನಾಗ ಈ ಧರ್ಮ ಪನ್ನೊಂದು ಪೋಯಿನಾಯಿ ಸೇರಿನ ಸಭೆಗೆ ದ್ರೌಪದಿನ ಶಸ್ತ್ರಾಪರಣ ಆನಗ ಅವರು ವಿಕರ್ಣೆ ಐನೆ ಐಚ ಮಂತ್ರನ ತಪ್ಪು ಪಂಡಿತ ಬುದ್ಧಿವಾದನೆ ಸಕಲ ಪಲಯನ ಪಂಡೆ ಅತ್ತ ಸೇದನ ಕೌರವೇರು ಪಂಡೆ ಅಲ್ಲ ಧರ್ಮಿಷ್ಠೆ ಐನ ಕರ್ಣೆ ಆಗ ಆಡಿ ಬಾಯಿ ಬರ್ತಿಜಿ ಆಯ್ ಮಣಿಪಲ್ಲೆ ಕುದುದಿದ್ದೆ ಆಯ್ ಮೌನಿ ಆದಿದ್ದೆ ನಿಖಿಲತೆ ನಿಪ್ಪು ಇಂಚಿನ ಮಾತ್ರ ಸುಮಾರು
ಸುಮಾರು ಆದಬಹುದು ఒకరే ಈ ಪಂತಗೆ ಈತನೆಟ್ಟ ಕೌರವ ಯುದ್ಧದ ಕಲ ತಯಾರು ಮನ್ಪು ಲಡೈದ ಕಲ ತಯಾರು ಮನ್ಪು ಅರ್ಜುನನಿಗೆ ಎರಡು ಪಂಡಿದೆ ಈತ ದಿನ 10 ದಿನ ಕಾತೆ ಕರ್ಣೆ ಈ ಬರ್ಪೆ ಇಲ್ಲೇ ಬರ್ಪೆ ಕರ್ಣೆ ಬರ್ತಿಜಿ ದ್ರೋಣಾಚಾರ್ಯ ಇಪ್ಪನ ಕಾಲಂಡ ಸೇನಾಧಿಪತಿ ಬರ್ತನ ಕಾಲಂಡ ಮತ್ತೆ ಅವರೊಂದು ಸೋತದೇ ಪೋಯಿ ಯುದ್ಧದಕ್ಕೆ ನಿನ್ನ ಶೌರತ್ವ ಹೋಲುವುದು ಪಂಪಿನ ಪ್ರಶ್ನೆದ ಈಗ ಬರೋದುಂಟು ಒಕ್ಕದು ಏನಪ್ಪೋಣಾಗ ನಿನ್ನ ಬದುಕುನ ನಿಕ್ಕ ದೈವದಾನುಗ್ರಹ ಉಂಟಾಗೇಟಲ್ಲ ನಿಕ್ಕು ಮಾತ್ರ ದೈವದಾನುಗ್ರಹ ಇಪ್ಪಂದು ಪಂಪಿನವೇ ಎನ್ನ ಯೋಚನೆ ದೈವದಾನುಗ್ರಹ ವಿಜೀಕರಣ ನೀಡು ದಾರಿ ಪಂಡ ಮಗ ಅಭಿಮನ್ಯನು ಕಿತ್ತಿ ಮಾಡಿ ಕಿತ್ತಿಮ ಪಂಡ ಪಿರಾವುಡು ಬಗರಿ ಬುದ್ದಾಯಿ ಪಿರಾವುಡು ಬಗರಿ ಕುಡಿದು ಅಭಿಮನ್ಯುನ ಚಕ್ರವ್ಯೂಹ ಪಂಡದ್ದು ದಾದನು ಗೊತ್ತಿದ್ದಿ ನಿಕ್ನ ಗಂಟು ಚಕ್ರವ್ಯೂಹ ಪಂಪ ನಾವು ತೆಗೆದಿದ್ದೀನಿ ಇಟ್ಟುಕೊಂಡ ಕೃಷ್ಣಗಳು ಪಾಪ ಆ ಬಾಲನೆ ಪಡಪುಟ್ಟರು ಅಂದ್ರೆ ಬಾಲ್ಯನೇ ಕಡಪುಡಲು ಪಂಪಿನ ಪ್ರಶ್ನೆ ಸರಿಯೇ ನನ್ನ ಕೆತ್ತರೆ ಎಂತ ಕೇಳ್ತಾರೆ ಅವನಿ ನನ್ನ ಪ್ರಶ್ನೆ ಮಾಡ್ತಾನು ಬಾಲ್ಯನೇ ಕಡಪುಜನ ಬಗ್ಗೆ ಚರ್ಚೆ ಮಾಡ್ಬೋಗ ಆನ ಕಡಪುಡಂಚಿನ ಅಭಿಮನ್ಯನು ಅವನ ನಿನ್ನೆ ಎಲ್ಲಿಯ ಪ್ರಾಯದ ನಿನ್ನ ಮಗನ ಪ್ರಾಯದ ಅಭಿಮನ್ಯನು ಈ ಕೆತ್ತಿನ ಪಿರೌಡು ಪಗಲಿ ಕುಡಿದು ఆయన ಬಿರುನು ತಾಳ್ತ ఆయన ಕೈಗೆ ಕರ್ತ ಇಂಚ ಈ ಕೆರ್ನೆ ಅಭಿಮನ್ಯನು ನಿಂದು ನಿನ್ನ ಶೂರತ್ವನ ನಿನ್ನ ಮಗನ ಪ್ರಾಯದ ಅಭಿಮನ್ಯನು ಕೆರಿಯರಾವನ ಶೂರತ್ವದಾದ ಒಕ್ಕಲ ಪನೊಂದುನಾಗೆ ಎಂಟು ಗೊತ್ತಿದ್ದ ನಾವು ನಿಕ್ಕು ಮಾತ್ರ ಗೊತ್ತುಂಡು ಬಂದದ್ದು ಹನುಮನ ಅರ್ಜುನ ಗೊತ್ತಿದ್ದ ನಾವು ಕರ್ಣದ ಮಾತು ತಾಯ್ತಾವ್ ಗೊತ್ತುಂಡು ಅರ್ಜುನ ಕಮ್ಮಿ ನಾನು ಕುರುಕ್ಷೇತ್ರದ ಅಂಕುದ ಕಲ 17ನೇ ದಿನದ ಕಡೆತ ಕೊಟ್ಟು ಬೈದಾನಮ್ಮ ಈ ಕೊಟ್ಟುಗ ನನಗೆ ಏನೊಂದಿಲ್ಲ ನಿಕ್ಕ ಮಕ್ಕಳಿಗೆ ಕಟ್ಟಿನ ಯೋಗ್ಯತೆ ಉಂಟಾ ಬಂದಿದೆ ತತ್ ಸಮಂ ತತ್ ವಿಶಿಷ್ಟಂ ಇದೇ ಬಂತು ಏನು ಬಂದ್ರೆ ನೀಯೇ ಮನೆಗೆ ದುಃಖ ಒಂಜಿ ದಿನ ಕೃಷ್ಣ ನಿನ್ನಡನೆ ಬಂತನಂತ ಸತ್ಯ ಅವು ಏನಾದ ಸಾಮರ್ಥ್ಯ ಇದ್ದಂಗೆ ಬಂತೇನ ಗೊತ್ತಿಜ್ಜಿ ಅವು ಕೃಷ್ಣನಿಗೆ ನೋಡಾದ ಈ ಅರ್ಜುನನಿಗೆ ನಾವು ತಪ್ಪಾಪಡವು ಅಪಕಡ ಬಿಲ್ಲು ಕಡಪರ ಖಡ್ಗಲೆ ತುಂಡು ಮಂಪರ ಐಕ್ಯಕ್ಕೆ ಬೋಡೆಯನ್ನ ಜನತೆ ತಯಾರು ಮಾಡ್ತಿದ್ದೇವೆ ಅಂತ ದ್ರೋಣಾಚಾರ್ಯರು ಬತ್ತು ಪಡ್ಲೇರೆ ಬಿಲ್ಲುದ ಸಿಂಜಿನಿ ಕಟ್ಟುನ ಯೋಗ್ಯತೆ ಇಪ್ಪುನ ನಿಕ್ಕ ಮಾತ್ರ ಕಾರಣ ಅಂತ ಅಂಚದ ಸಿಂಜಿನಿ ಅನ್ನ ಕಟ್ಟೆ ಅರ್ಥಂದ್ರೆ ఆయన ಶೂರತ್ವನ ನಿಜವಾಗ್ಲೂ ಬೆಂಬಲಿಸನೇ ಪಾಪ ಎನ್ನಮಗೆ ಆಯ್ತಂತ ಪಡ್ಪುನ ಆಲೋಚನೆ ಇದ್ದಲ್ಲ ಉಂಟು ಆಟದ ಯೋಧನೂರಿ అని పిరౌడు ఆయన పిరున తప్పవన తప్పత కారణ ಅವೇ ಬಂದಿನಿ ಅಪ್ಪ ಪಾಪ ಪುಣ್ಯ ಪಂಪನ ಇದ್ದನಾಟ ಗೌರವಾಗ ಅಥವಾ ಏನು ಅಂಕದ ಕಾಲನ್ನು ತಯಾರು ಮಾಡ್ತಾರೆ ಆಗಲೇಗೆ ದುಂಗು ಪಂಡ ಈ ನಿಕ್ಕು ಪಂಡು ತೆತ್ತದೀನಿ ನಾನು ಘಟೋತ್ಕಟರು ಹೊಡಿಯೇ ಪಂಡಿದೆ ಅವು ನಿಕ್ಕು ಪಂಡು ತೆತ್ತಿದ್ದೀತನ ಅಂತ ಅರ್ಜುನ ಕತೆ ಬರ್ಬೇಕೇನು ಸ್ವರ್ಣಯಾಗ ಆಪಿ ಕೊಟ್ಟುಡು ಏನಕ್ಕೇನ ಚಿತ್ತು ಪೇಂಟಿ ನೆನಪೊರುವೆ ದಾನ ಮತ್ತೊಂದೇ ಬರುವೆ ಮದ್ಯ ಮಾಂಸ ನಿಷೇಧ ಆನಿದ ದಿನ ಪ್ರತಿಜ್ಞಾವೆನ್ನವು ಅಂಚಾದ ಈ ಪಾತ್ರೆಲ್ಲ ನಿನ್ನ ಅಮ್ಮೆರ ಇಂದ್ರೇಗ ಗೊತ್ತಾಂಡೆ ಒಂದಿ ದಿನ ಉದಿಪನದ ಕೊಟ್ಟು ಮತ್ತೆ ಎನ್ನಡ ಇತ್ತನ ವಜ್ರ ಕವಚನ ಕೇಳಿದ್ದೇವೆ ಆ ಪಟ್ಟೋಗಿ ಯಾನ ಒಂಜಿ ಗೊಪ್ಪಿಯೇ ಯಾನ ವಜ್ರ ಕವಚ ಕೊರಡುನ್ನಾಂಡ ಈದೆಂಕ ದಾದಾಳ ದಯಪಾಲಿತಾವಡು ಕಂಡು ಕೇಳಿದೆ ಆ ಪಟ್ಟುಗೂ ದಯಪಾಲಿತಾಯನ ಪಗರಿಯೇ ಈ ಶಕ್ತಿಯಾಗಿದ್ದ ಆನಿದ ದಿನ ಇಂದು ಎನ್ನ ಸ್ವಾಭಿಮಾನ ಒಂಜಿ ಮರ್ಯಾದೆ ಬರ್ತಂಡೆ ಎನ್ನ ಮೀಟಿತ್ತಿನ ಪುರೆಯಿಂದ ಬೆಲೆ ಕಾತಂಡೆ ಅಂಚಾದು ಅವು ನಿಕ್ಕು ಪಂಡು ತೆತ್ತಿನ ಅರ್ಥ ಪಂಡು ಎನ್ನೋಡು ಹೊಸ ಬಂದ ಕೌರವಡ ಮಿತ್ರತ್ವನ ಶತ್ರುತ್ವನ ಪಂಡಿದೆ ಕುರುಕ್ಷೇತ್ರದ ಅಂಕೋದ ಕಾಲಟ್ಟು 10 ದಿನ ಕರೀಡಲ್ಲ ನಿನ್ನ ಸುದ್ದಿ ಇದ್ದಾಳು ಪಂಡಿದೆ ಏರು ಪಂಡಿನಿ ಯಾನ್ ಕೌರವಡ ಮುಜನೇ ದಿನಾಲ ಬರ್ತದೆ ಪಾತ್ರೆ 5ನೇ ದಿನಾಲ ಪಾತ್ರೆ ಎನ್ಮನೇ ದಿನ ಬರ್ತದೆ ಕೌರವಡ ಪಂಡೆ ಭೀಷ್ಮಾಚಾರ್ಯನಿಗೆ ಪಾಂಡವರನ್ನ ನಿಂತು ಒಲ ಉಂಡು ಕೌರವ
ಈ ಚೂರು ತೂವನ್ನು ಪಂಡದು ಅಪಗ ಕೌರವನೇ ಮಾಡ್ತೀನಿ ಅಂದ ಕಾರಣ ಈ ಪಂಪನ ಸಾರಿ ಭೀಷ್ಮಾಚಾರ್ಯರಿಗೆ ಪಾಂಡವರಿಗೆ ಚೂರು ಒಲ ಉಂಟು ಅಪಗ ನಂಬಿಕೆ ಇದ್ದಂತೆ ಪಂಪನ ಬನ್ನಿ ಅರ್ಥದ ಒಕ್ಕ ಈ ಪಾತ್ರ ದುಂಬುಕೊನಪ್ಪ ದೇವರ ಕೈ ಕುಡಿಯರ ಪಂಡದು ಅರ್ಜುನ ದೇವರ ಕೈತಾಲ ಇದ್ದೇನೆ ಅಂತ ಪಂಡದ ಆಟ ದೇವನ ಅನುಗ್ರಹ ಇಚ್ಚಿ ಪಂಡದ ಅರ್ಥನ ಒಂಜಿ ಕತೆ ಬರ್ಬೇಕೇನೆ ಒಂಜಿ ತಿಂಗಳು ಹರಿಕತೆ ನಡಕೊಂಡು ಇಪ್ಪಡು ಆ ಹರಿಕತೆಗೆ ದಿನಲು ಏಪಲವರಿ ಪೋದು ಬರೋದಿಕ್ಕೆ ಆಯಿ ಇಲ್ಲದ ಕೋಪಿ ಸಾಲಿಗೆ ಒಂಜಿ ಸುದೆ ಇಟ್ಕೊಂಡು ಆಯಾ ಸುದೆ ಕಡತದ ಆಯ್ನ ಇಲ್ಲದ ಪೋಡು ಒಂಜಿ ದಿನ ಅಂಚೆನೆ ಸುದೆ ಕಡತ ಇಲ್ಲದ ಪೋನಾಗ ಒಳ್ಳ ಬರ್ಕೊಂಡು ಇಂಗಡ ಹರಿನಾಮಸ್ಮರಣೆ ಒಂಜಿ ಜಾಗೃತವಾಗಿ ಇದ್ದು ನಿರ್ದಾವರ ಒಳ್ಳ ಇಂಗಡ ನಾನು ಉಪದ್ರ ಕೊಡ್ತಿ ಮನದಾನಿ ಈ ವಿಚಾರ ಹರಿದಾಸರಿಗೆ ಗೊತ್ತಾಂಡು ಎನ್ನ ಕೇವಲ ಹರಿಕತೆ ಕೇಳಿ ನಂಬಿಯಾಗ ದೇವರು ಈ ನಮ್ಮನೆ ಉಪಕಾರ ಮಲ್ಪೇರುಂಡ ಅಪಕಂಡೆ ಎಂದು ವಾ ಪ್ರಕಾರದ ಉಪಕಾರ ಮಲ್ಪೇರು ಪಂಡದು ಪರೀಕ್ಷೆ ಮಲ್ಪರಕ್ಕೆ ಗಡಿಯಿದೆ ಆಗ ತುದೆ ತಡೆ ಬರ್ತೇವೆ ಆ ತುದೆಗೆ ಕಾಲು ಕೊಡಿಯಿರು ಒಳ್ಳೆಡ ಪೋಯಿರು ಅಪಕಂಡ ದೇವರ ಕೈಕಾಲ ಇಜ್ಜೆಯನ್ನು ಪಂಡ ಅಂಡ ಅನುಗ್ರಹ ಇಜ್ಜಿ ಬಂದು ಎನ್ನಡ ತುದೆತ ನೀರು ಜತ್ತು ಕೂಪುನಚ್ಚಿ ನೀಂದರ ಸುಲಭ ಅರ್ಜುನ ತುದೆತೆ ಅವತ್ತೆ ವಿರುದ್ಧವಾದ ದಿಕ್ಕು ನೀನು ಅಂಡ ಕಷ್ಟ ಊರುದ ಮಾರಿ ಕೋರಿದ ಕರೆಂಟ್ ಒಂದು ಪಾತ್ರೆ ಉಂಟು ಈ ಊರಿಗೆ ನಿನ್ನ ತಲೆ ಓಡಾಡ್ತದೆ ಅಂಚಾದ ಪನ್ನೊಂದು ಅರ್ಜುನ ಇನ್ನ ಪದರಿ ತೆತ್ತದೆ ತಿಂಡಿ ನಿಮಗೆ ಜೋಡ್ಪಾದ ಬರ್ತದೆ ಎದುರಿದ್ದ ಅವರ ತಯಾರಲ್ಲ ನಾನು ಇಂಚನೆ ಗುರುನ ಅವತ್ತು ಎಂಟೆ ಪುರಂಗಿ ಪಗಲಿ ಎದಿರ್ಪೆ ಬೇರೆ ಬಿಡ್ಪೆ ಅರ್ಜುನ ಎನ್ನ ತೇರೆಗೊಂದಿ ಲಕ್ಷದಿದ್ದು ಗುಡಿನ ಪಗರಿ ಯೋಜನ ಕೂರ್ಬೋದು ಉಂತುಲಿಕ ಮತ್ತುದಂಡಂತ ಅಂಡ ನಮ್ಮ ಸಾರಥಿಲು ಸಮರ್ಥೆಯ ಪಡೆದು ಧ್ವಜಾದ ಗೊತ್ತೇರು ಬೊಕ್ಕದಗಳಿಗೆ ಅಳತೆ ಗೊತ್ತಾರ ದುಂಬೆ ಸಾರಥಿಲು ಕ್ಷಣ ಮಾತ್ರಕ್ಕೆ ಅವೇ ಜಾಗದ ಬಂದು ಮುಂತಾದೇರು ಅವೆಂತ ಗಿರ್ರನೆ ಗರ್ರನೆ ನಿಕ್ಲು ಪದ್ಯವನ್ನ ಕಂಚಪುರ ಆಡಂಬರ ಬೋಡಕೊಂಡು దాన్ని ఆడ మాత్ర పగరి పునాన అగ్ని దత్తవాయన పగరిని ఆయన తేలకు లక్షదీదు ముట్టదుగా దాదాపు పండు స్వామి ఈ విషయం పాత్రంతే ఇని కత్తరాకుండా పండితి ఎన్ని యాన్ ఉచితిನ ನಡೆಯನ್ನು ತೂಂದೆ ಸುಮಾರು ಕಾಲ ಅಂಡು ಇನಿ ಎನ್ನ ಕನ್ನಡೆ ನಂಬಂತೆ ಆಪಿನಚಿತಿನ ಪರಿಸ್ಥಿತಿ ಬರ್ತುಂಡು ಈ ಕುರುಕ್ಷೇತ್ರ ನಡೆಯಿದು ಈ ಉಚಿತಿನ ಒಂತೆ ಅದ್ಭುತನು ಮಲ್ಪುವ ಪಂಡದು ಎದುರು ಏರ ಎನ್ನುದಿದ್ದಾಂಡು ರಂಗರಾಜ ಎತ್ತಿ ಬೊಕ್ಕ ರಂಗರಾಜ ತಲೆ ಓಡತ್ತ ಈ ಕುರುಕ್ಷೇತ್ರ ಲಡಾಯಿ ಮತ್ತು 17 ದಿನದಿಂದ ನಡೆದೊಂದುಂಡು ಅಂದ್ರೆ 17 ದಿನದಿಂದ ಈ ಲಡಾಯಿನು ತೂವೊಂದು ಬತ್ತಿನ ಕುರಿಯಂಕುಲು ಆಂಡ ಅಕುರುಮಾರ ಮತ್ತಿನ ಲಡಾಯಿ ಇತ್ತು
ಹಾ. ಇನಿ ಹೆಚ್ಚಿನ ಪರಿಣಾಮ ಹಾ. ನಿನ್ನಗಳ ತೋರಿಸೊಂದು ಎಂಚವು 10 ದಿನ ಇತ್ತು ಭೀಷ್ಮಾಚಾರ್ಯರು ಅಂದ್ರೆ 6 ನಿಮಿಷ ಮಂದುವೆಂದರ ಹಾ. ಅಮ್ಮಗ ಸಂಗತಿ ಅತ್ತು ಅಂದ್ರೆ ದಾಯ ಗೊತ್ತುಂಡ ಅರೆದು 4 ಜನ ಗುರುಕುಲತ್ತು ಅಂದ್ರೆ ಅಂಚೆನೆ ಎಟ್ಟೆ ಮರ್ಯಾದಿತ ಅಮ್ಮೇರು ಹಾ. ದೇವಲೋಕದ ಅಪ್ಪೆ ಅಂದ್ರೆ ಈತ ಬೋಲ ಇತ್ತು ಭೀಷ್ಮಾಚಾರ್ಯರು ಯಾನ್ ಏತಾಂಡ ಸೂತನ ಮಾಡಿ ಆರೆ ಈತತ್ತು ನೆಟ್ಟು ಹೆಚ್ಚಿಗೆ ಮಂದುವೆಂದರ ಹಾ. ಅಮ್ಮಗ ಸಂಗತಿ ಎತ್ತು ಅಂದ್ರೆ ಒಕ್ಕ 5 ದಿನ ಸೇನಾಧಿಪತಿರಾಯಿನಂಚಿ ದಿನ ದ್ರೋಣರು ಹಾ. ಆರೀತು ಮಂತ್ರದಲ್ಲ ಅವಲಮ್ಮಲ್ಲ ಸಂಗತಿ ಎತ್ತು ಸರಿ ದಾಯಕಂಡ ಆತ ಎದುರಿಡಿತ್ತನು ವೇದ ಪಿರವುಡಿತ್ತನು ಬಾಣ ಹಾ. ಒರಿಯನ್ನು ಬಾಣೊಡ್ಲ ಶಾಪೊಡ್ಲ ಹಾ. ಕೆರ್ಪುನಲ ಒರಿಪುನಲ ಹಾ. ತಾಕತ್ತಿತ್ತಿನಾರು ಅಂದ್ರೆ ಅಂಚನೆ ಎಟ್ಟೆ ಬ್ರಾಹ್ಮಣರು ಎಟ್ಟೆ ಜಾತಿದಾರು ಹಾ. ಅಣ್ಣ ನಿಕ್ಕಂತ ಅಂದ್ರೆ ಇನ್ನ ಈ ಪರಿಸ್ಥಿತಿ ತುಲ ಅಂದ್ರೆ ಅಪ್ಪೆಗೂ ಗೊತ್ತಾನೆ ನಮಗೆ ಗುರುಗೂ ಗೊತ್ತಾನಿನ ಶಿಷ್ಯೆ ಏತು ಹೇಳತ್ತ ಅರ್ಜುನ ಏತೇನ ನಿಂದಿತಾಯ ಪಡೆದೆ ಅಂದು ಅಪ್ಪಗಪ್ಪಗ ಜಾತಿದ ನಿಂದನೆ ನಿಕ್ಕು ಅಂದ್ರೆ ಇಂಚಿನ ಪರಿಸ್ಥಿತಿ ಈಗ ಈ ಇಂಚಿನ ಮುಂದೆ ಅದ್ಭುತ ಮಲ್ಪೋ ಕಂಡ ಹಾ. ಎನ್ನ ಕನ್ನಡೆ ನಂಬರ ಆಯಿತು ಹಾ. ನಾನು ಭೂಲೋಕಡು ಮಾತ್ರ ಅತ್ತು ಹಾ. ದೇವಲೋಕಡು ಕೂಡ ಕೋದು ಬರ್ತಿನಾರು ಅಂದ್ರೆ ಲೋಕಲೋಕಡು ಲಡಾಯಿ ಕೂಡ ಕೂತಿನಾರು ಅಂದ ಆಂಡ ಆ ಲಡಾಯಿ ಮಾತ ಉಂಡತ್ತ ಹಾ. ಅವತ್ತು ಹೆಚ್ಚಿಗೆ ನೀ ಮೀರಿಸಾಯ ಹಾ. ಕರ್ಣ ಈ ರಥಿಕತ್ವಡು 4 ಬಗೆ ಉಂಟು ಗೋಪುರ ಮಹಾರಥಿ ಹಾ. ಅಧಿರಥಿ ಹಾ. ಅರ್ಧರಥಿ ಹಾ. ಸಮರಥಿ ಹಾ. ಈ 4 ಬಗೆಗಳು ಹಾ. ಈ ಸಾಮಾನ್ಯವಾದ ರಥಿಗೆ ಅತ್ತು ಬಗ ಈ ಮಹಾರಥಿ ಕರ್ಣೆ ನಿನ್ನನುಂಡತ ಹಾ. ಕೌರವೆ ಹಾ. ಸಾಕದು ಮಲ್ಲ ಮಂತಿನ ಬಾರ ಹಾ. ಈ ಕೈಲು ಪಾಡುಂಡು ಹಾ. ಒಕ್ಕ ಹಾ. ಪೂತು ಮಜರೆ ಹಾ. ಪೂತು ಬಂಡ ಒಂಜಿ ಅರ್ಥ ಉಂಡು ಓ ಅರಳದು ಪೂವ ಅಪ್ಪಿನಿ ಬಂಡು ಹಾ. ಅರಳದು ಪೂವ ಅನ್ನಗ ಹಾ. ಆ ದೈತ್ಯರ ನೆಮ್ಮದಿ ಅಂದು. ದೈತ್ಯನ ಅಜ್ಞಾನಿಗಳ ನೆಮ್ಮದಿ ಅಂದು. ಆ ಪೂ ಕೊಪ್ಪಿನಂಚಿತಿನ ಕಮ್ಮೆನ ಹಾ. ಆ ಜಾಗೆಗೂ ಪೂರ ನೆಮ್ಮದಿ ಅಂದ್ರೆ ಅಂಚೆನೆ ಹಾ. ಒರಿ ವೀರೆ ಹಾ. ಗುರುಮಠಕ್ಕೆ ಕಲ್ತದು ವಿಸ್ಯಾಯಂದಾಂಡ ಹಾ. ಆಯ್ತು ಕಲ್ಪಾಯಿನ ಗುರುಕೆಗ್ಲ ಎತ್ತೆ ಪುಗರು ಅಂದ್ರೆ ఆయన ಅಕ್ಕನೆಗ್ಲ ಎತ್ತೆ ಪುಗರು ಅಂದ್ರೆ ಅಂಚೆನೆ ಆ ಗುರುಮಠಕ್ಲ ಎತ್ತೆ ಪುಗರು ಅಂದ್ರೆ ಅಂದತ್ತ ಹಾ. ಧನು ಧನು ಸಮರದಲ್ಲಿ ಸತ್ವಾತಿಶಯನಿಗೆ ಹಾ. ಏನೇ ಅವಳು ಹಾ. ಬದುಕುಡು ಅಕ್ಲ ಜೀವನಡು ಹಾ. ಬದುಕೇರ ಒಂದು ಗುರಿ ಬಂಡು ನಿಲ್ಕೊಂಡು ಗೋಡು ಪಿರವುಡು ಗುರು ಹಾ. ಎದುರುಡು ಗುರಿ ಹಾ. ಈ ಎನ್ನ ರಥಕ್ಕೆ ಬರ್ಪನಾ ಪಟ್ಟದ ಆಲೋಚನೆ ಒಂದು ಒದಿತ್ತೆ ದಾಯಕ ಓಲು ಈ ಯುದ್ಧದ ಬಿರುಸುಡು ಹಾ. ಆ ರಥಕ್ಕೆ ಈ ರಥಕ್ಕೆ ಬರುವನ ಪಂಡು ಹಾ. ಅಣ್ಣ ಈ ಬರ್ಪನ ತೋರಿಸಿ ಹಾ. ಅಂಚದು ಯಾನೇ ರಥಕ್ಕೆ ಜಸುದು ಬರ್ತೆ ಸ್ವಾಮಿ ಹಾ ಇದು ಬಾರಿ ಬುಗರೊಂದುಲ್ಲ ಆಂಡ ನಿನ್ನನ್ನು ಈ ತೆತ್ತು ನಾನು ಮುಗರುಡು ಪಟ್ಟದ ಎಂಕಾವು ಒಂದುಂಡು ಹಾ. ಆಂಡ ಮುಗರುಡು ಒಂದಿನ ಶಬ್ದವೇ ತಿಕ್ಕೊಂಡಿರ್ಸಿ ಈಗ ನಾ ಬಾಬಾ ಒಂಚೂರು ನಂಜಿ ಬುಗಾರಿ ನಾನು ಕಾತರಿಸಿ ಧನುವಿಳಿ ದೂಡದೊಳಿರಲು ಹರಿ ನುಡಿದ ಕಾತರಿಸಿ ಧನುವಿಳಿ ದೂಡದೊಳಿರಲು ಹರಿ ನುಡಿದ ಯುದ್ಧ ಬುಡ್ಚಿ ಪಟ್ಟದ ಕುಳಿತಿನ ಯಾರು ಏನ ನೆತಬತ್ತಿನ ಇದ್ದೇ ಆಲಮಂತದಲ್ಲಿ ಅತ್ತೆ ಎಂಗ ಕೃಷ್ಣನ ನೆರ್ರಾಪುಗ ಅಂದು ಒಂಜಿ ಕಾಲೋಡು ಗುರುಮಠಡು ಎಂಗ ವಿದ್ಯೆ ಕಲ್ಪಾಯಿನಾರು ದ್ರೋಣಾಚಾರ್ಯರು ಇನಿ ಮೊದ್ಲ ಯಾರು ನಿರ್ವಿದ್ಯ ಪಟು ಆದೆ ಕಾರಣ ಏನು ಬಂಡ ಲೈಕ್ ದ್ರೋಣಾಚಾರ್ಯರು ಆಟ ಇನಿ ಮುಟ್ಟ ಈ ಸಾಧಿಗೆ ಕರೆದು ಬರ್ತೇನೆ ಅವು ಪುರುಷತಾಮಿ
దాయ పంట విద్య కలిపైన పురుషోత్తమిని ఇంచిన పంట ఎంచ నడకుడు ఎంచ యుద్ధమనుకుడు కన్నాయే పురుషోత్తమి అంచట కృష్ణి ఇన్యాయి నిర్రాపుడ ఆపుజి దాయ పంట నారాయణే పంట ఆయమల్ల ప్రతివిడయే మంజుడయే కుదరోడు అంచిన నారాయణని యాను నిర్రాపుడ అంట దాయకమంతుదులేంటి பகைமானின் எதிர்க்குள்ள வந்து பகைமானின் எதிர்தி வந்து பகைமானினை நிறந்துள்ளே அது இது எங்கு சாரத்தியா அது கிருஷ்ணக்கு சாரத்தியா பண்றது ಗೊತ್ತಾಗೋದಿಚ್ಚಿ ಬಾರಿ ಬಾರಿ ಪುಗರದಲ್ಲೇ ಕರ್ಣನೆ ದಾದಿಗೂ ಪಂಡದು ಅರ್ಥಾಗುದಿ ಅಯ್ಯ ಎಂಗಿ ಯುದ್ಧ ಓಡಿತ್ತದ ಅತ್ತ ಬಿಯಾಗಿ ಇಂಚ ಮಾಡ್ಕೊಂಡು ವರಿತು ರಟ್ಟು ತೆತಪೋದು ರಟ್ಟು ಪೆಟ್ಟು ಪಾಡ್ತದಲ್ಲ ಬೇಜಾರಿಚ್ಚಂದ್ರೆ ಎದುರು ಕುಂತ ಒಂದು பகைமானின் புகரதுள்ளದ ದಾಯಗಾದನಗೆ ಇಂಚ ಮಾಡ್ತದಲ್ಲೇ ಪಂಡದು ಅರ್ಥ ಆಪುಜಿ ಇಪ್ಪಡೆ ಬೇ ರಾಯಕ ಮಾಲ್ಪೇದು ತೂಕ ಯಾನ ಎನ್ನಾದಿಗೆ ವಿರುಪಾಗಾರಣ ಗೆದ್ದದೀಗ ಮಣಿಪನೆ ಗುರುವೇ ತೂಕ ಈ ಕುರುಕ್ಷೇತ್ರ ಲಡಾಯಿ ಶುರು ಆನಗನೆ ನಿಕ್ಕೊಂದು ಚಿಂತೆ ಬರ್ತಿತ್ತು ಕೋಡಿಗೆಡೆ ಕೈಕಾಲು ನಡ್ಕೊಂಡಿತ್ತು ದಾಯ ನಿನ್ನ ಅಜ್ಜನೇ ನೆಂಚ ಕೇಳ್ಕೊಂಡು ಗುರುಗ್ಲೆ ನೆಂಚ ಕೇಳ್ಕೊಂಡು ದೊಡ್ಡಪ್ಪನ ಜೋಕ್ಲೇನು ದೂರ ಮೆಕ್ಕೆ ಬರಲೇನು ಮಾತ ಎಂತ ಕೇಳ್ಕೊಂಡು ಬಂದದ್ದು ಅಂದರ್ಥ ಅಪ್ಪಗೆ ಯಾರು ನಿನ್ನನ್ನು ಸಮಾಧಾನ ಮಾಡ್ತದೆ ನಿನ್ನ ಆ ಕೈತ ಪದರಿ ಬಿಲ್ಲುಂಡಕ ಗಾಡಿಯೋ ಬಂದ್ಬಿಡು ಅವು ಕೋಡಿಗೆ ತಿರ್ತು ಕೂರ್ತಿತ್ತು ನಿಕ್ಕು ಸಮಾಧಾನ ಮಾಡ್ತಿದ್ರೆ ಧೈರ್ಯದ ಪಾತ್ರನೇ ನಾನು ಪಂತಿನಾಯಿ ಅಕ್ಲೇನ್ ಪೂರ ಈ ಕೆರಿಯರ್ ಇಚ್ಚಿ ಅప్పుడు ಏಪನೇ ಸೈತದ ಹಾಕೊಂಡು ಈ ನಿಮಿತ್ತ ಮಾತ್ರ ಆ ಸೈದಿನ ಕೆರಿಯರ್ ಇಕ್ಕುಳು ಯಾನು ನಿನ್ನ ನಿಮಿತ್ತವಾದ ಜೀವನಿಗೆ ಮಾತ್ರ ಹಾಕೊಂಡು ಅಂಡ ಅಪ್ಪನ ನಿನ್ನೆ ಎದುರು ಅಪ್ಪಳು ಪೂರ ಇತ್ತೇರು ಅಂಚಾದ ಈ ಬೋಡಿ ಹೊಡಾಂಡು ಅಂದರ್ಥ ಇತ್ತದಾದಾಂಡು ನಿಕ್ಕು ನಿನ್ನೆ ಎದುರು ಏರಲ್ಲೇ ನಿಕ್ಕ ಏರಕ್ಕನ ಮಾನ ಭಂಗ ಮಲ್ತೇರ ನಿಕ್ಕ ಎದುರುಲ್ಲೇ ಧೂರ್ತ ಕರ್ನೆ ಅಟ್ಟಹಾಸ ಮಲ್ಕೊಂಡುಲ್ಲೆ ಈ ಕತ್ತಲದಲ್ಲೇ ఆయన దీపు జీను పంత ಅಂದರ್ಥ ಆಂಡಲ ಕದರಿನ ಕೈಗೆ ಬರ್ತೊಂದು ಮನೇ ಕೊನೆ ಗುಣೋಂದರ್ಥ ಚಿಂತೆಡು ಮುಂದು ದಾದಂದು ಗೊತ್ತಿನ ನಿಕ್ಕ ಲಡಾಯಿ ಉಂದು Oh
ಹಾ. ಅಪ್ಪೆಲ್ಲರ ಸುತ್ತಿ ಕೇಳಿದಾಗ ಎಂತ ಸಂತಸ ಕೊಟ್ಟುಂಡ ಹಾ. ಕಣ್ಣೆ ಪಿದೈ ಊರಿಗೆ ಪೋಯಿ ಹಂಚಿನ ಕಣ್ಣನೆ ಹಾ. ವೀರ ಇಲ್ಲಕ ಬರೋದಿಲ್ಲೇ ಕಂಡುನ ಸುದ್ದಿ ಕೇಳಿದಾಗ ಹಾ. ಒಡೆದೇ ಐನದಕ್ಕೆ ಎಂತ ಸಂತಸ ಕೊಟ್ಟುಂಡ ಹಾ. ಅಂಚಿನ ನಿನ್ನ ಪಾದದ ಲಡಾಯಿ ಮಾಡ್ಕೊಂಡವು ಅಂದು ಅವೇಗೋ ಅರಸು ಚೌಕ್ಲೇಟ್ ಹಾ. ಕೈತು ಪಗರೆ ಎಂಚ ಪತ್ತುಳ್ಳು ಪಡೆದು ಕಲ್ಪಾಂತ ಬಂದ ಗುರುಯಿ ಅಂದು ಏನೇ ಅವಳು ಇತ್ತ ಬರೀಟುಕುಲೊಂದು ಬರಿ ಉನ್ನೋತುಲ್ಲೇ ಬಂದಾಗ ಹಾ. ಅವೇಗ ತೂತು ನಮಗ ಮನಸ್ಸು ಮಾಡ್ಕೊಳ್ಳೋ ಒಂದು ಆಸೆ ಹಾಕೊಂಡು ಅಂದು ಅಂತರ್ಥ ಅಂದು ಕೆತ್ತನೆ ನೇಪವದತ್ತಿನ ಚಿತ್ರ ಗೋಪಾಲಕ್ಕೆ ಯಾರು ಹಾ. ಇನ್ನ ಸಾರಥಿ ಯಾರು ಕೂದಲೆ ಹಾ. ಈ ಲಡೈ ಮಲ್ಪನೆಯನ್ನು ತೂನಾಗ ಹಾ. ಎಂಕೆ ಅವರ ಲೆಕ್ಕದ ಲಡೈ ಮಲ್ಪುಗ ಬಂದದ ಆ ಒಂದು ಇತ್ತುಂಡು ಹಾ. ಅಂತಿಪ್ಪನಾಗ ಇತ್ತೆ ನಿನ್ನ ಆ ಪಗರಿನ ಆಯ್ತಾ ನಿಕ್ಕು ಮೋನಿನ ತೀವೊಂದು ಹಾ. ಇಂಥ ಚಿಂತೆಡು ಕುಂತರ್ಥ ಹಾ. ದಾದಾಗುನ ನಿಕ್ಕು ಪಲ್ಲ ಕೃಷ್ಣ ಎನ್ನಯ ಭುಜಬಲದೊಳಗೇನು ಕುಂದುಗಳನ್ನು ಕಂಡಿರಿ. ಆ, ಆ, ದೇವರೇ ಅರ್ಜುನ ಅಣ್ಣ ಸತ್ಯ ಇರು ಹಾ. ಯುದ್ಧ ಕಾಲ ಯುದ್ಧ ಶುರುವಾಪನ ಪಡ್ತಕು ಎಂಗೆ ಯುದ್ಧ ಮುಚ್ಚಿಂದು ಹೊರ ಪಿರಜಾರ್ದನೇ ಅರ್ಜುನೆ ಅಂದು ಕೋಟಿಗೆರು ಅರ್ಜುನೆ ಪಿರಜಾರ್ದನೆ ಅರ್ಥ ಎದುರು ನಗ ತೋಚಿದ್ದೇನೆ ಅಜ್ಜರೇ ಭೀಷ್ಮರು ಎನ್ನ ಅಜ್ಜರು ವಿದ್ಯೆ ಕಲ್ಪೈನ ಗುರುಗಳು ದ್ರೋಣಾಚಾರ್ಯರು ಕೃಪಾಚಾರ್ಯರು ಅಶ್ವತ್ಥಾಮೆ ಎನ್ನ ದೊಡ್ಡಪ್ಪ ಧೃತರಾಷ್ಟ್ರನ ಜೋಕುಲು ಇಂಜ ತೋಜನಗ ಎನ್ನ ಸಂಬಂಧದೊಟ್ಟಿಗೆ ಯಾರು ಯುದ್ಧ ಮಲ್ಪೊಡ ಪಂಡದು ಪಿರಜಾರ್ದನೆ ಯಾರು ಗಾಂಧಿವರ್ಗದ ಯುದ್ಧದಿನದ ಸತ್ಯ ಆಟ ಅಪಗ ದಾಯಿಗೆ ಈ ಯುದ್ಧ ದದಿಕಾಲ್ ಯಾರು ಯುದ್ಧ ಮಲ್ಪೊಡು ಪಂಡದು ನಿರಿಪಾಯಿನಾಗ ಇರೆ ಆಂಡ ಇದ್ದೇ ಇರು ದಾದ ಮಂತಂದಲಾರು ಕರ್ಣದ ಸರಿ ಸಮಾನ ಈ ಪಂಡದು ಏನನ್ನು ಯುದ್ಧ ಭೂಮಿಗೆ ತಂದು ಬರ್ತಾರೆ ಈ ಲಡೈದ ಕಲಾಟು ಲಡೈ ಮಲ್ಪರೆ ಏನನ್ನು ಪ್ರತಿಬಿಂಬಿಸಾರು ಆಂಡ ಇದ್ದ ಯಾನು ಗುಡ್ಡ ಒಂಜಿ ಪಗರಿಗೆ ಕರ್ಣನ ರಥ ಒಂಜಿ ಯೋಜನ ಪಿರಾಜಾರ್ದ ಮೃದಲು ಒಂಜಿ ವೇಳೆ ಅವಳು ಶಲ್ಯರಾಜರು ಹತ್ತನೇ ಹತ್ತಿರ ಆ ರಥನ ಉಂಟವನ ಸಾಮರ್ಥ್ಯ ಬೇತೆಯೇ ಇಜ್ಜಲೆ ಕರ್ಣನ ಅಹಂಕಾರ ಹೊರಕ್ಕೆ ತತ್ತದು ಪೋತುಡು ಆಂಡಲ ಇರು ಕರ್ಣನ ಪಿರ ಪೊಗರಂದುಲ್ಲರು ಈರ್ನ ಪಿರಾವದಲ್ಲಿಟ್ಟು ಕಟಪಟ್ ಈರ್ನ ನಾಟಕದಾದ ಇರಿನ ದುಂಬೆ ಮಾತಲ್ಲ ಪಣದುಲ್ಲೇರಿಗೆ ಕಪಟ ನಾಟಕ ಸೂತ್ರಧಾರಿ ಇದು ಈರ್ನ ನೆಟ್ಟು ನಾಟಕದಾದ ಪಂಡದ ಹಿಂದೆ ತಿಳಿಯೊಂದಿಜಿ ದೇವರೇ ಇರು ರಾಜಕಾರಿ ಇಜ್ಜ ಮಂತಂದುಲಾರೆ ಹಿಂಗೂ ಗೊತ್ತುಂಜಿ ಆಯ್ ಕಣ್ಣೆಲ ಪಿರವಾನ ಬುದ್ಧೆ ಸತ್ಯ ಅಗನಿಯನ್ ಗೊತ್ತೊಂಡೆ ಆನ ಎನ್ನ ಒಂಜಿ ಪಗರಿಗೆ ಆಯನ ರಥ ಒಂಜಿ ಯೋಜನ ಪಿರವು ಪೋತುಡು ಆನ ಕರ್ಣನ ಒಂಜಿ ಪಗರಿಗೆ ಎನ್ನ ರಥ ಕಾಲಿ 10 ಬಾಣದಾತ ಪಿರವು ಪೋತುಡು ಅಂಜ 10 ಒಂಜಿ ಯೋಜನ ದೂರ ಬಂದನ 10 ಪಗರಿದಾತ ದೂರ ಬಂದನ ಪಂಪಿ ನಾವು ಈರೆಗಳ ತೆರೆದಿಪ್ಪಡ ದೇವರೇ ಈರೆಗಳ ಲೆಕ್ಕ ಬರ್ಕೊಂಡಂತ ಅಂಚಿನ ಈರು ಏನಡ ಕನ್ನಡ ಅಂಚಿನ ಸೂರತ್ವನು ಇರುದಾದ ತುಯ್ಯರು ಅಂಚಿನ ಒಡಗಲಿ ಎಂದ ಇರುದಾದ ತುಯ್ಯರು ಎಂಡ ಇಪ್ಪುನ ದೌರ್ಬಲ್ಯ ದಾಯಕ ದೇವರೇ ಪಂಡುವರ ಓ ಅರ್ಜುನ ಕಿರೀಟಿಯೋ ನುಡಿದೋ ಕೇಳು ನಗುತ್ತ ಕರುಣಾಕರೋ ಪೇದನೆಲೆ ಮರುಳು ಕಾಂತೆಯ ಕೇಳಿ ಕಮಲ ಪೊತ್ತಿರ್ಪೆಳನ್ನ ಸಹಿತಿ ದೇವದತ್ತ ಸಹಿತ
ಕಠಿಣ ರಥಮೆಸಗುವರೇಸು ಸತ್ವಗಳನ್ನು ಬೇಗವನ ಹುಡುಗರವನೆಚ್ಚೆಡೆನಾಯಿತು ರವಿಜಾತ ಗಿಣಿಗಾಳೆನೆಂದ ಆ ಆ ಆ ಅರ್ಜುನ ಕೃಷ್ಣ ನಿನ್ನ ಮಾತನ್ನ ಕೇಳಿನಾಗ ಹಾ. ಎಂದು ತೆಲಿಕೆ ಬರೋದುಂಟು ದಾಯಕ ಯಾನು ಕಣ್ಣನು ಪುಗರ್ಯ ಪಂಡದ ನಿಕ್ಕಂಚನ ಎನ್ನವಿತ್ತು ಬೇಜಾರು ಹಾ ಯಾನ ಏನು ದಾಯ ಪುಗರ್ಯ ದಾಯಿಗ ಎನ್ನ ಯಾನು ಎಂತ ಪಂಡದ ಈ ತೆರೆದಿತನ ನನ್ನಲ ತೆರಿ ಈ ಒಂದು ಯೋಜನಕ್ಕೆ 100 ಯೋಜನದ ಆಯನ ರಥನ ದೂರ ರಾಪಾಂಡಲ ಆಯನ ಮಲ್ತೇನಿ ಹಾ. 10 ಬೀಗದಾತ ನಮ್ಮ ರಥನ ಸಾರಿಸಾಯಿ ಅಂದು ನಮ್ಮ ಈ ರಥದ ಮಹತ್ವದಾದ ಪಂಡದ ಈ ತೆರೆದಿತನ ತೆರಿಗೆ ಈ ಸ್ವಾಮಿ ರಥದ ಮಿತ್ತುಲ್ಲೆ ಹನುಮಂತೆ ಅಂದು ಆಯನ ದುನ್ನದಾಗ ಹಾ ಒಬ್ಬ ಈ ರಥದ ಮಹತ್ವ ಹೆಚ್ಚಿನ ಗೊತ್ತಿದ್ದನಿಕ್ ಗೊತ್ತುಂಟು ಸೂಟು ಗೊತ್ತಂದಿನ ಹಾ. ಗಾಳಿನ ನುಂಗಂದಿನ ಹಾ. ನೀರಿನ ಚಂಡಿಯ ಮಂದಿನ ರಥ ಉಂಟು ಹಾ. ದಿವ್ಯ ರಥ ಉಂಟು ಅಂದು ನಿನ್ನ ಕೈಟುಂಟು ಗಾಂಡಿಯೋ ಬಂಪುನ ವಿಲ್ಲು ಹಾ. ಶಿವದೇವರೆಂದು ದಿಕ್ಕಿನವು ಅಂದು ಅವೆಂತ ದುನ್ನದಾಗ ಹಾ ಅಂಚೆನೆ ಈ ಇಡೀ ಬ್ರಹ್ಮಾಂಡನೆ ಎನ್ನ ಬಂಜಿಗಂಡು ಹಾ. ದೇವರಾಯನ ಚಿತ್ತಿನ ಯಾನೆ ಹಾ. ನಿನ್ನ ಸಾರಥಿಯಾದ ನಿನ್ನ ರಥಟ ಕುಂದೆ ಹಾ. ಅಂಚೆ ಪುನಗ ಈ ಭೂಮಿ ಬಾಳವಾಯಿನ ಚಿತ್ತಿನ ಈ ದುನ್ನದ ರಥ ಈ ಶ್ರೇಷ್ಠವಾಯಿನ ರಥನ ಹಾ. ಆಯ ನೀ ಚಾರಿಸಾಯ ಪಂಪುಣವು ಅದ್ಭುತನೆ ಹಾ. ಅಂಚಾದು ಈ ಯಾನಾಯನ ಪುಗರೆ ಪಂಪಿನ ಈ ಬೇಸರನು ಪೂರ ಮುಟ್ಟ ಹಾ ಎಪ್ಪುಣಿನ ಪದರಿ ಹಾ ಲಡೆಗೆ ಮುಪ್ಪಾಲ ಹಾ ಕನಗೋರ ಅಂಕ ಅವೇಂದೋ ಪೊರ್ತುದಕ್ಕ ನಡೆದುಕೊಂಡು ಒಂತೆ ಕೊಟ್ಟು ನಿಶಬ್ದದ ವಾತಾವರಣ ಇಟ್ಟಿದೆ ಯಾನಂತೆ ಬೆಗರನ್ನು ಒಚ್ಚುಂಡೆ ಅವೇಂದು ಬಂದ ಹರಿಭವನೇ ಸುರುವೆ ನೆಂದು ಭುಜಗಾತ್ರನನ್ನು ಕೈಗೊಂಡು ಅಳಿದನು ಕರ್ಣ ತೀರ ಅರ್ಜುನೆ ಶಂಕನಾದ ಮತ್ತದು ಲೆತ್ತೊಂದುಲೆ ನಡೆಯದ ಕಾಲಕ್ಕೆ ಪಗರಿ ಬುಡುಬುಡುದು ಕಾಲಿಯಾವನ್ನು ಬತ್ತಡು ಏದು ಬತ್ತಡಿಕೆ ನಾಟಕಲ ಪಗರಿ ತಿಕ್ಕೊಂಡಿದ್ದಿ ಅರ್ಜುನನ ಆಡಲ ಅಕ್ಷಯಕ್ಕೆ ನೀರ ಆ ಕಡೆಯಿಂದ ರೆಪ್ಪಲಿ ಈ ಕಡೆಯಿಂದ ರೆಪ್ಪಲಿ ರಾಧ ಮಕ್ಕಳು ತೂಕ ಕಡೆಯಿಂದ ಬಂದು ನಾಡುವೆ ತೂಕ ಪಗರಿತಿ ಕೂಡ ಬಂದಿದೆ ಇಂದಿ ವರಿಗಲೆ ಕಂದರ ಕಡೆಯಿಂದ ಪೊಟ್ಟು ನಾಡಿನ ಪೊಟ್ಟು ದಿಕ್ಕಿನತ್ತ ಮುಚ್ಚುಮೋನಿದ ಪಗರಿ ಗುರು ಪರಶುರಾಮ ಆಚಾರ್ಯರನ್ನ ವರಬಲದ ಮುಖಾಂತರ ದತ್ತವಾಯಿನ ಪಗರಿ ಏಕಗಾತಿನಿ ಪಗರಿ ಪತ್ತಡಿಗೆ ನೆತ್ತಿನಕ್ಷಣಕ್ಕೆ ತುಳಿತೊಂದುಂಡತ್ತ ಮುಗಿದೋ
ಹೊತ್ತುಗು ಬಾನಡಿತ್ತಿನ ಪಕ್ಕಿಲು ಕಿತ್ತು ಬೂರೊಂದುಲ್ಲ ಅಂಚಿ ಇಚ್ಚಿತ್ತಿನ ಮೃಗಕಲು ಚಲ್ಲಾಪಿಲ್ಲಿಯಾಗ ಬರ್ತೊಂದುಲ್ಲ ಎದುರುಡಿತ್ತಿನ ಕೃಷ್ಣೆ ಗೊತ್ತಾದು ಪೋತೆ ಅರ್ಜುನೆ ಕಪ್ಪಾದು ಪೋತೆ ಅಪಗಂಡ ಈ ಪಗರಿಗೆ ಇಂಚೆನೆ ಬೊಪ್ಪುನಾನ ಅತ್ತೆ ಚೂರು ಆಡಂಬರ ಆಂಡ್ಲ ಬಚ್ಚ ಚೂರು ಬಟ್ಟತನ ಆಂಡ್ಲ ಬಚ್ಚ ತೂಕ ಒಂಜಿ ಗುರಿ ದೀಪೆ ನೋಡಿ ಶರಣಗೆ ಹೂಡುತ್ತ ಶಲ್ಯನ ಆಡಂಬರಗಳ ಬಾಣದ ತುದಿ. ನೋಡಿ ನರನಗೆ ಹೂಡುತ್ತ ಶಲ್ಯನ ಈ ಪಗಲಿ ನಿಂಚೆನೆ ಬೊಪ್ಪುನ ಪಂಡದು ನಿಗಾಂಡು ಮಾಡ್ತದೆ ಅರ್ಜುನನ ಕೆಕ್ಕಿಲಿಗೆ ಒಲಿದಿದ್ದು ಬಿಡುತ್ತೆ ನೀನಿಗೆ ದೊಡ್ಡಪಾದ ಬರ್ತದೆ ಆಟ ನಮ್ಮಾರೇ ನಮ್ಮ ಬೇಡ ಒಂಜಿ ಪಾತ್ರ ಕೆನೋಡತ್ತ ನಮ್ಮ ಊರುಡೆ ಅವೈತ ವರ್ಷ ತಿರ್ಗಾಟ ಮತ್ತಿನಾರು ಪಾಂಡು ಚಕ್ರವರ್ತಿನಿಗೆ ಸಾರಥಿಯಾಗಿ ಇತ್ತಿನಾರು ಅಂಚಾದು ಮಾತಾಡಿ ಪತ್ತಿಲೆ ಏನು